ಬ್ಯಾರಿ ವಾರ್ತೆಗೆ ಮರ್ಹಬಾ, ನಾನು ಅನ್ಸಾರಿ ನೋಡಿ ಸುದ್ದಿ ಉಲ್ಲರಿಪ್ಪು. 75ನೇ ಸ್ವಾತಂತ್ರ್ಯ ಜಲ್ಸ್ ಕೋಟೆಪುರ ಟಿಪ್ಪು ಸುಲ್ತಾನ್ ಸ್ಕೂಲ್ ಮಕ್ಕಳೇ ಅಡಿಪೊಲಿ ಲೇಸ್. ರಜಾವುಲ್ಲಾ ಬಾತಿಶ್ರೇ ಕೂಡಾಟ ಕೊಲ್ಯದಲ್ಲಿ ಎಂಜಿನ್ ಇಂಡಿತ್ತು ತಾಜ್ ಸ್ಟೀಲ್ ಪಿನ್ನ ಮೆಟಲ್ ರೇ ಅಂಗಡಿ. ಅಖೇರಿ ಆಯ್ತು ಇಸ್ಮಾಯಿಲ್ ಶಾಫಿರೆ ಓಡಾಟ ಪಾವತೆ ಕುಟುಂಬത്തെ ಕೈ ಸೇರಿತ್ತು ಟಿಪ್ಪು ಅವ. ಅಮಲ್ ಬಸ್ತ್ರೆ ದೂರ ಇಕ್ರೆ ಅಂಗನೆ ಮದನ ಸ್ಕೂಲ್ ದಂಡತ್ತು ಜಾಗ್ರತೆ ಹಾಕ್ರೆ ಲೇಸ್. ಕೊಲ್ಯತ್ತು ಲಿಕ್ಷಾನಿಕ್ ಪಾಟ್ರೆ ನೆಲೆ ಸೊರಪನಿಕ್ ತೊಡಕ ಶ್ರೀರಾಮ ಸಂಗತ್ತಂಗು ಕೊಸಿಯೇ ಕೊಸಿ. ಬದಲಾಯ್ತು ದೇಶತ್ತೆ ಬಾವುಟ ಶಾಸಕ ಕಾದರೆ ತೀಬೋಲ್ತೆ ಫಲಕ. ದೇಶ ಸ್ವಾತಂತ್ರ್ಯತೆ 75ನೇ ವರ್ಷത്തെ ಜಲ್ಸ್ ಉಚ್ಚಿಲ ಆರ್ಎನ್ ಕಲೆಕ್ಷನ್ ತೊಡಗಿತ್ತು ಬೆಲೆ ಇಲ್ಚಲ್ಲೆ ಬಾನಿಯ. ಪಡಿಪುರ ಸಾಧನೆ ಬಬ್ಬುಕಟ್ಟೆ ಹಿರಾ ಸ್ಕೂಲ್ ಮಕ್ಕಳು ಚಮ್ಮಂತೆ ಕೊಸಿ. ಆತ್ಮಶಕ್ತಿ 10ನೇ ವರ್ಷത്തെ ಜಲ್ಸ್ ಪಂಜಿ ಮೊಗರ್ಲು ನಡ್ಡತ್ತು ಪೈಸೆ ಇಲ್ಲಾಂಟು ಮರಂದು ಕೊಡುಕರೆ ಲೇಸ್. ದೇಶಕ್ಕೆ ಸ್ವಾತಂತ್ರ್ಯ ಕಿಟ್ಟಿದ್ದು 75ನೇ ವರ್ಷത്തെ ಜಲ್ಸ್ ಇಡೀ ದೇಶದಲ್ಲೇ ನಡ್ನುಂಟುಂಡು. ಅಂಗನಿತಿಕ ಮತ್ತು ಕೋಟೆಪುರ ಉಳ್ಳಾಲ ಇಂಗಂತೆ ಜಾಗೆಯಲ್ಲಿ ನಡ್ನುಂಟುಂಡು. ಕೋಟೆಪುರ ಟಿಪ್ಪು ಸುಲ್ತಾನ್ ಸ್ಕೂಲ್ ಮಕ್ಕಳೇ ಒಂದು ಅಡಿಪೊಲಿ ಲೇಸ್ ನಡ್ನತ್ತು. ಈ ಲೇಸ್ ಎಂದಿರಲ್ಲ ಎಂತು ನೋಕಿ ಬಾರ ಈ ಸುದ್ದಿರಿ. ಭಾರತ ಸ್ವಾತಂತ್ರ್ಯತೆ 75ನೇ ವರ್ಷದ ಜಲ್ಸಲು ಇಡೀ ದೇಶಮೇ ಮುങ്ങിರು. ಇದೇ ನೇತು ಉಳ್ಳಾಲ ಭಾಗತೆ ಆಲ್ಮಾರ್ಗು ಸ್ವಾತಂತ್ರ್ಯ 3 ರಂಗರೆ ಬಾವುಟ ರಾಣಿ ಅಬ್ಬಕ್ಕರೆ போராட்ட தெபிச திரிபாற்று லேலு உள்ளால சையது மதனி ಚಾರಿಟೇಬಲ್ ಟ್ರಸ್ಟ್ ಅಡಿಲ್ ನಡಕರಿ ಕೋಟೆಪುರತ್ತುಲ್ಲೇ ಟಿಪ್ಪು ಸುಲ್ತಾನ್ ಸ್ಕೂಲ್ ஒரு ವರ್ಷ ನಡ್ನೆ ಆಜಾದಿ ಕಾ ಅಮೃತ್ ಮಹೋತ್ಸವ ಲೇಸ್ರಿ ಅಕೇರಿ ಆಯ್ತು. ಕಲಿಯ ஒரு ವರ್ಷತ್ತಲು ಈ ಸ್ಕೂಲ್ ಪ್ರಬಂಧ ಪಾಠ ಭಾಷಣ ಚಿತ್ರ ಬುಡುಪಾಟ್ರೆ ಪಂತ ರಾಯ ಸುದ್ದಾಕ್ರೆ ಲೇಸ್ ನಡ್ನಂತು. ಇದ್ರೆ ಅಕೇರಿ ಲೇಸ್ ನಡ್ನತ್ತು. ಈ ಲೇಸ್ ಕೊಂಡುತ್ತು ಸ್ಕೂಲ್ ಮಕ್ಕ ಮಾಸ್ಟರ್ಮಾರು ಕೋಟೆಪುರತ್ತೆ ಸ್ಕೂಲ್ಲೇ ಹಬ್ಬಕ ಕಟ್ಟೆ ಇಟ್ಟು ಉಳ್ಳಾಲ ನಗರಸಭೆ ತೋಲು ಜಾಗ್ರತೆರೆ ಜಾಥಾ ಸ್ವಾತಂತ್ರ್ಯದ ಹೋರಾಡಿಯೇ ರಾಣಿ ಹಬ್ಬಕ ನೆನಪಾಕ್ರೆ ಚಿರಿಯ ನಾಟಕ ಕವಾಯತ್ತು ಹರ್ಗರ್ ತಿರಂಗ ಈ ವಿಷಯത്തിൽ ಆಲ್ಮಾರ್ಗ ಜಾಗ್ರತೆ ಹಾಕಿಯಾರು. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳ್ವೆ ವಿಶ್ವಕ್ಕೆಲ್ಲ ಸಾರತ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳ್ವೆ ವಿಶ್ವಕ್ಕೆಲ್ಲ ಸಾರತ. ಇಲ್ಲಿ ಭೂಮಿ ಜನ್ಮ ತಾಳಲು ತಾಯ್ನಾಡು ಕೇಳಬಾರದೆಂದು ಕೈಗಳನ್ನು ಕಟ್ಟಿದೆ. ಸ್ವಾರ್ಥ ನಾಯಿಗಳು ನಿಂದ ನೆಲವನ್ನೇ ಬಲಿ ಪಡೆದರು. ಅಲಿಯ ಕಾಮರಾಯ ವಿದೇಶದವರನ್ನು ಕೂಡಿಕೊಂಡು ಕುಲಕ್ಕೆ ಕುಲಗೆಟ್ಟವನಾದ. ಈ ದೇಶ ನನ್ನದೆಂದು ಸುಡುವನಾದ ಮಂಗಳೂರನ್ನೇ ಬಿಟ್ಟೆ. ಉಲ್ಲಾಲಕ್ಕೆ ಬಂದು ಉಳಿಗಾಲವಿಲ್ಲದಂತ ಇದೆ. ಇದೆಂತಹ ಅಗ್ನಿ ಪರೀಕ್ಷೆ. ಅಮ್ಮ, ನಿನ್ನ ಹೃದಯ ಭಾರತ ಮಾತೆಗೆ ಭೂಷಣ. ಆ ಪೋರ್ಚುಗೀಸರನ್ನು ಸೆದೆಬಡೆಯಿರಿ. ನಮ್ಮ ಮೊಗವೀರರ ಮಾನ ಪ್ರಾಣ ಎಲ್ಲ ಭಾರತಕ್ಕೆ ಮೀಸಲು. ಕಾಣಿಕೆಯನ್ನು ನೀಡಿ ನಮಗೆ ನಮ್ಮ ಜೊತೆ ಸ್ನೇಹ ಬೆಳೆಸಿಕೊಳ್ಳಬೇಕು. ನಮಗೆ 1,000 ಅಡಿಗೆ ಎಣ್ಣೆ ಆಹಾರ ಪದಾರ್ಥಗಳನ್ನು ನೀಡಬೇಕು. ದರ್ಗಾತೆ ತಲೆಮುಪ ಅಬ್ದುಲ್ ರಶೀದ್ ಹಾಜಾರ್ ಈ ನೇರத்துக்கு ಮುಂಡಿತ್ತು. ಸ್ವಾತಂತ್ರ್ಯ ನಾಲಾಚರಣೆ ಹಾಕ್ರೆದು ದೇಶത്തെ ಎಲ್ಲಾ ಆಲ್ಮರೆ ಹಕ್ಕ ಇರು. ಸ್ವಾತಂತ್ರ್ಯಕ್ಕೆ ಬೇನ್ಮಾಯ್ದು ಹೋರಾಡಿ ಅಂಗಲ್ ನೆನಪಾಕ್ರೆದು ನಂಗಲೆ ಜವಾಬ್ದಾರಿ. ಎಲ್ಲರೇ ಅವತುಲು ದೇಶത്തെ ಬಾವುಟ ಪಾರ್ಪಟ್ರೆದು ಅದು ರಾಜಕೀಯ ಅಲ್ಲ, ಅದು ನಂಗಲೆ ಎಲ್ಲರೇ ಜವಾಬ್ದಾರಿ ಆಗಿರುಂಟು ಇಲ್ಲಿ ತೆರಿಪಾಟಿತ್ತು. ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ನಮಗೆ ಒಂದು ಆದೇಶ ನೀಡಿದೆ.
ಒಂದು ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಎಲ್ಲ ಮನೆಗಳಲ್ಲಿ ತ್ರಿವರ್ಣ ಧ್ವಜಗಳು ಅರಳಬೇಕು ಅಂತ ಹೇಳಿ, ಈ ಒಂದು ತ್ರಿವರ್ಣ ಧ್ವಜ ಅರಳಬೇಕಾದ್ರೆ ಅದಕ್ಕೆ ರಾಜಕೀಯವಾದ ಕಾರಣ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಒಂದು ನಿಯಮ ನಿಬಂಧನೆ ಇದೆ. ಬೆಳಗ್ಗಿನ ಹೊತ್ತು ಅವರ ಏರಿಸಿದಂತಹ ಧ್ವಜವನ್ನು ಸೂರ್ಯಾಸ್ತಮನದಂತಹ ಬದಲೇ ಆ ಧ್ವಜವನ್ನ ಸೆಲ್ಯೂಟ್ ಮೂಲಕ ಅದನ್ನು ಇಳಿಸುವಂಥದ್ದು ಇಷ್ಟವರೆಗಿನ ನಮ್ಮ ಒಂದು ಕಾನೂನಾಗಿತ್ತು. ಈ ಅಮೃತ ಮಹೋತ್ಸವದ ಸಲುವಾಗಿ ಕಾನೂನಿಗೆ ಸ್ವಲ್ಪ ತಿದ್ದುಪಡಿ ತಂದುಕೊಂಡು ಪ್ರತಿಯೊಂದು ಮನೆಯಲ್ಲಿ ಕೂಡ ತಿರಂಗ ಹಾರಾಡಬೇಕು. ಆ ಮೂಲಕ ನಾವು 75ನೇ ಅಮೃತೋತ್ಸವವನ್ನ ವಿಜೃಂಭಣೆಯನ್ನು ಆಚರಿಸಬೇಕು ಎಂದು ಇಲ್ಲಿ ಆದೇಶ ಬಂದರು. ಆ ಪ್ರಕಾರ ಎಲ್ಲ ಇಲಾಖೆಯಲ್ಲಿ, ಎಲ್ಲ ಶಾಲೆಗಳಲ್ಲಿ, ಎಲ್ಲ ಮುನ್ಸಿಪಾಲಿಟಿಗಳಲ್ಲಿ ಎಲ್ಲ ಮನೆಯವರು ಕೂಡ ಇವತ್ತು ತೀರ್ಮಾನ ಮಾಡಿದ್ದಾರೆ. ನಗರಸಭೆಯ ತಲೆಮೂಪ ಚಿತ್ರಕಲಾ, ಜನ್ನಾಮತೆ ತಲೆಮೂಪ ಯುಪಿ ಅಯೂಬ್ ಮಂಚಿಲ, ಸದಸ್ಯರಾಗಿ ಯುಎ ಇಸ್ಮಾಯಿಲ್, ಅಜೀಜ್, ಅಧಿಕಾರಿ ವಿದ್ಯಾ ಕಾಲೆ, ದರ್ಗಾತೆ ಜನ್ನಾಮತೆ ತಲೆಮೂಪ ಮೋನು ಇಸ್ಮಾಯಿಲ್, ಜನ್ನಾಮತೆ ಕಾರ್ಯದರ್ಶಿ ಎಕೆ ಮೊಹಿದ್ದೀನ್, ಕೋಟೆಪುರ ಬೆಲೆಪಲ್ಲಿರೆ ತಲೆಮೂಪ ಅಬ್ಬಾಸ್ ಹಜಾರ್, ಸಿಆರ್ಪಿ ಮೋಹನ್, ಪಿರಾಕ್ರೆ ಮಾಸ್ಟರ್ ವಾಸುದೇವರಾವ್, ಅಬ್ದುಲ್ ಅಜೀಜ್ ಹಕ್ ಇಂಗ ಲೇಸಲಿದ್ದಾರೆ. ಸ್ಕೂಲ್ ಬೆಲೆ ಮಾಸ್ಟರ್ ಎಂಎಚ್ ಮಲಾರ್ ಲೇಸ್ ನಡಪಾಟಿತ್ತು. ನಿಂಗಲರಾಯತೆ ಸುದ್ದಿ ಸಮಸ್ಯೆ ನಂಗೆ ತೆರಿಪಾಟೋರು ಸುದ್ದಿ ಪಿನ್ನ ಜಾಹೀರಾತುಗೂ ನಂಗಲೆ ಕಾಣೋರು ಹೊಸಕುರಲ್ ಬೆನಕ ಬಿಲ್ಡಿಂಗ್ ಫಸ್ಟ್ ಕೊಲ್ಯ. ನಂಗಲೆ ಸಂಪರ್ಕ ಸಂಖ್ಯೆ 9341863043 ಒಲಿಂಬು 34 186 30 ಟೀಲ್ ತಾಕ ಬಯಲು ಬಾಯಿಲು ಇಂಗಂತೆ ಬಸ್ತುಂಗ ಬೇಂಚು ಎವಡೆ ಕಿಟ್ಟ ಚೊಲ್ಲವರು ತಲೆಬೆಚ್ಚ ಎಲ್ಲರಿಗಿಂತು അങ്ങനെ നീ പുതിയ അവ കെട്ട ഇങ്ങനത്തെ ഒരു തലവെച്ചെന്തില്ലേ എന്ത് ചൊന്നെങ്കിൽ റസാഉല്ല പിന്നെ ബാത്തിഷ് ഇങ്ങ ജണ്ടാൽ കൂടിത്ത് കൊല്യത്തിൽ ഇങ്ങനത്തെ ഒരു ಅಂಗಡಿ തുടങ്ങിനാറ് ഇവിടെ എല്ലാ വസ്തുവും കിട്ടും. ഈ ಅಂಗಡಿയുടെ തുടക്കത്തിൽ നടന്നത് ഉള്ളാലത്തെ റസാഉല്ല മുന്ന പിന്നെ ഇസ്മായിൽ ബാത്തിഷ് ഇങ്ങലെ കൂടാട്ടത്തിൽ സ്റ്റീൽ റെയിലിംഗ്സ്, സ്റ്റീൽ താക്കബൈര ಸೊರಪನಿ പിന്നെ ಬಿಕ್ರೆ ತಾಜ್ ಸ್ಟೀಲ್ പിന്നെ ಮೆಟಲ್ ಇದರ ಅಂಗಡಿ ಕೊಲ್ಯത്തെ ಬೆನಕ ಕಟ್ವಾನത്തിൽ തുടങ്ങിയത്. ರಜಾವುಲ್ಲ ಮುನ್ನರೆ ಹಬ್ಬ ಮುಹಮ್ಮದ್ ರಫೀಕ್ ಪಿನ್ನ ಉಮ್ಮ ರಶೀದಾ ಬಾನು ನಾಡೆ ಪೂಲಾಕಿತ್ತು ಅಂಗಡಿಗೆ ತೊಡಕ ಕೊಡ್ತಾರೆ. ಈ നേരത്ത് മൈക്കാലത്തെ ബന്ദറെ SM സ്റ്റീൽ ദനി ഹംസ എൽ ಮುಂಡಿತ್ತು ಬಾತಿಶ್ ಪಿನ್ನ ರಜಾವುಲ್ಲ ಇಂಗ ನಂಡೆ ಅಂಗಡಿಗೆ നല്ല ನೆಲೆ ಸಹಕಾರ ತಂದಿರಾರು. ಇಪ್ಪ ಅಂಗಮೇ ಅಂಗಡಿ ತೊಡಗಿನಾರು. ಇದು നല്ല ರೂಪത്തിൽ ನಡಕಟ್ಟು ಚಂತು ವಸಿಯತ್ ಚಂತು. SM ಸ್ಟೀಲ್ಸ್ ಮ್ಯಾಂಗ್ಳೂರಿಂದ ನಮ್ಮದು ಬಂದರ್ನಲ್ಲಿ, ಹಾಗೆ ಅವರಿಗೆ ಮುನ್ನ ನಮ್ಮದು ತುಂಬ ಒಂದು ಆತ್ಮೀಯರು ತುಂಬ ನನಗೆ ಅವರು ಸ್ಟಾರ್ಟಿಂಗ್ ನಮಗೆ ತುಂಬ ಹೆಲ್ಪ್ ಮಾಡಿದ್ದು. ಈಗ ಅವ್ರದ್ದು ಒಂದು ಅಂಗಡಿ ಆಯಿತು, ಅವರಿಗೆ ತುಂಬ ಖುಷಿ. ನಾವು ಸಹ ಎಲ್ಲ ಇಲ್ಲಿ ಜಾಯ್ನ್ ಆಯಿತು ಇವತ್ತು. ಅವರಿಗೆ ತುಂಬ ಕಾಂಗ್ರ್ಯಾಚುಲೇಷನ್ಸ್. ಹೊಸಕೊರಲ್ಲಿ ತಲೆಮೂಪ ವಿದ್ಯಾಧರ್ ಶೆಟ್ಟಿ ಮುಂಡಿತ್ತು ಕೊಲ್ಲತ್ತೆ ಕಲ್ಬು ಚೊಲ್ಲೂರಿ ಜಾಗೆಯಲ್ಲೇ ಸ್ಟೀಲ್ ಪಿನ್ನ ಮೆಟಲ್ ಬಿಕ್ರೆ ಅಂಗಡಿ ತೊಡಗಿದ್ರು. ಅಪರ್ತಲು ಉಳ್ಳಾಲ ದೇರ್ಲಕಟ್ಟೆ, ಇಪ್ಪತ್ತಲ್ಲಿ ಬೀರಿ ತಲಪಾಡಿ ಪಿನ್ನ ಮಂಜೇಶ್ವರತೆ ಆಲ್ಮಾರ್ಗ್ ಮುಟ್ಟತ್ತಲೇ ಈ ಬಸ್ತ್ ಕಿಟ್ಟಿಯಪಲ ಅವರುಂಟು ಕೊಸಿಪಟ್ಟದ್ದು. ಪ್ರೀತಮ್ ಮಾಲಕತ್ವದ ಬೆನಕ ಬಿಲ್ಡಿಂಗ್ ಹೊಸತ್ತೊಂಜಿ ಮಾರಾಟ ಮಳಿಗೆ ತಾಜ್ ಮೆಟಲ್ಸ್ ಇನಿ ಶುಭಾರಂಭ ಆತಂಡು. ತಾಜ್ ಮೆಟಲ್ಸ್ ಬಂದಾಗ SS ಸ್ಟೀಲ್ಸ್ ದಕ್ಕಲ್ನ ರೌಂಡ್ ಪೈಪು, ಸ್ಕ್ವೇರ್ ಪೈಪುಲು ಅಂಚನೆ ರೈಲಿಂಗ್ಸ್ಗೆ ಬೋಡಿತಿನ ಸಾಮಗ್ರಿಲು ಇಲ್ಲದ ಅಲಂಕಾರಕ್ಕೆ ಬಂಡ ಪಾರ್ಟಿಷನ್ಸ್ ಕಂಡಿಗೆ ಬೋಡಿತಿನ ಅಂಚಿನ ಸ್ಟೀಲ್ ವಸ್ತುಲು ಮಾತಲ
ನೆಟ್ ತಿಕ್ಕೆರೆ ಉಂಡು ಎಡ್ಡ ಸುಲಭ ಬೆಲೆಟ್ ತಾಜ್ ಮೆಟಲ್ಸ್ ಖಾಲಿ ಮಾರಾಟ ಮಾತ್ರ ಆತು ನಿಕ್ಲೆ ಬೋಡಿತಿನ ಬೇಲೆಲ್ಲ ಹಾಕಲು ಸ್ಟೀಲ್ದ ವಾ ಕಂಡಿ ಬೋರ್ಡು ವಾ ರೈಲಿಂಗ್ಸ್ ಬೋರ್ಡ್ ಅಂಚಿತ್ತಿನ ಬೇಲೆಲ್ಲ ಹಾಕಲು ಮಂತು ಕೊರ್ಪೇರು ಇಂದು ಒಂಜಿ ರೀತಿ ಹೃದಯ ಭಾಗ ಉಳ್ಳಾಲ ತೊಕ್ಕೋಟು ತಲಪಾಡಿ ಅಂಚಿರ್ದು ಕೇರಳ ಮಂಜೇಶ್ವರ ಕುಂಜತ್ತೂರು ಪರಿಸರಗೂ ಹೃದಯ ಭಾಗ ಕೈತಾಳ್ಡ ಪುಣಂಚನೆ ಎಡ್ಡೆ ಸುಲಭ ಬೆಲೆಟ್ಲ ಗ್ರಾಹಕರಿಗೆ ತಿಕ್ಕೆರೆ ಉಂಡು ಅಕಲ್ನ ಹೊಸ ಇಲ್ಲಡೆ ಹೊಸ ಅಂಗಡಿಲೆಗೆ ಬೋಡಿತಿನಂಚಿನ ಸ್ಟೀಲ್ ವಸ್ತುಲು ಸ್ಟೀಲ್ದ ಪೈಪುಲು ಸ್ಕ್ವೇರ್ ಪೈಪು ರೌಂಡ್ ಪೈಪುಲು ಅಂಚಿತ್ತಿನ ವಾ ಬೇಲೆಲು ಇತ್ತಿನಲ್ಲ ಇಕ್ಕ ಬೋಡಿತಿನ ಸಾಮಗ್ರಿ ಬೊಕ್ಕ ಬೇಲೆ ಎಲ್ಲ ಒಂಜೇ ಕಡ್ಡಿಟ್ಟು ತಿಕ್ಕೆರೆ ಉಂಡು ಗ್ರಾಹಕ ಬಂಧುಲು ಈ ಒಂಜಿ ಅಂಗಡಿಗೆ ಭೇಟಿ ಕೊಡ್ದು ಇನ್ನತ ಪ್ರಯೋಜನವನ್ನು ಪಡೆಯುವನೋಡು ಪಂಡದ ಇನ್ನತ ಮಾಲಕೇರು ರಜಾವುಲ್ಲ ಯಾನೆ ಮುನ್ನ ಬೊಕ ಇಸ್ಮಾಯಿಲ್ ಬಾತೀಶ್ ಅಕುಲು ಕೇನೊಂದುಲ್ಲೇರು ಹೊಸ ಮಾರಾಟ ಮಳಿಗೆ ತಾಜ್ ಮೆಟಲ್ಸ್ ಕೊಲ್ಯದ ಬೆನಕ ಬಿಲ್ಡಿಂಗ್ ನಿಕ್ಲೆ ಮಾತೆರೆಗ್ಲ ಕೈಕೆ ಎಕ್ಕುನ ಸುಲಭ ಬೆಲೆಟು ಮಾತ ಪರಿಸರದ ಕೈತಳ್ಳು ತಿಕ್ಕೆರೆ ಉಂಡು ಮಾತೆರ್ಲ ಹೊರ ಭೇಟಿ ಕೊರಲೆ ನಿಕ್ಲೆ ಬೋಡಿತಿನ ಅವಶ್ಯಕ ಸಾಮಗ್ರಿಲು ಸ್ಟೀಲ್ ಸಾಮಗ್ರಿಲು ಹೆಂಚಿನ ಬೋರ್ಡು ಐನು ಮೂಲ ಖರೀದಿ ಮನ್ಪುಲೆ ಪಂಡದ ಅಂಗಡಿದ ಪರವಾದಿ ಅನ್ ಕೇನೊಂದುಲ್ಲೆ ರಾಯತೇನೇದವ್ ನೂರುದ್ದೀನ್ ಉಳ್ಳಾಲ್ತೇನೇದ ಕಮರೈ ಮುಸ್ತಫಾ ವಸಿಯತ್ರೆ ಫಲ್ಕ ಮುಂಡ್ಯಾರ್. ನಮಸ್ಕಾರ, ಅಸ್ಲಾಂ ಅಲೈಕುಂ. ಇವತ್ತು ಈ ತಾಜ್ ಮೆಟಲ್ಸ್ ಸ್ಟೀಲ್ ಆ್ಯಂಡ್ ಮೆಟಲ್ಸ್ ಎಂಬ ಈ ಮಳಿಗೆಯು ನಮ್ಮ ಈ ಕೊಲ್ಯ ಊರೆಂದರೆ ಎಲ್ಲ ಕಡೆಗೆ ಇವರು ಹೇಳಿದಾಗೆ ಹೃದಯ ಭಾಗದಲ್ಲಿದೆ. ಇಲ್ಲಿ ಈ ಮಳಿಗೆಗೆ ಓಪನ್ ಮಾಡೋದಕ್ಕೆ ಇವರಿಗೆ ಮುನ್ನ ಮತ್ತು ಬಾತೀಶ್ ಇವರಿಗೆ ಶುಭಾಶಯಗಳು. ಇದು ಎತ್ತರಕ್ಕೆ ಹೋಗಲಿ ಎಂದು ನಾನು ಶುಭ ಹಾರೈಸ್ತೇನೆ. ಅಸ್ಲಾಂ ಅಲೈಕುಂ. அஸ்ஸலாமு அலைக்கும். அல்ஹம்துலில்லாஹ். தாஜ் மெட்டல் சொல்கிற ஒரு ஷாப்போட கொல்லியத்தில் ஒரு ஓப்பனரு ವಿಶಾಲമായ ಪಾರ್ಕಿಂಗ್ ಉಂಡು. ಅದೇ ಪೋಲೆ ಎಲ್ಲ ಇದು ನಿಂಗೆ ಮುಟ್ಟದಿಲ್ಲ ಅವರು ಹೈವೇಲೆ ಐತಿಕ್ಕಿರಿ NH66 ಆಯಸಬಲು ನಾನು ಎಲ್ಲ ಪಿರ್ಸ ಚಂಗಾಯಿಮಾರು ಇದರ ಸದುಪಯೋಗ ಪಡೆಯೋನು ಚಂದ ನಾನು ಇವತ್ತು ಕೇಟುಂಟುಲ್ಲ. ಅದೇ ಪೋಲೆ ಇದು ಓಪನ್ ಆಗಿ ಬೋಲ್ತೆ ಮುಲ್ಲ ಇನ್ನು ಹಮ್ಜಾ ಚಿಲ್ಡ್ರನ್ಗೆ ನಾನು ಶುಭ ಹಾರೈಸುಂಟಿಲ್ಲ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬೆನಕ ಕಟ್ಟುವಂತಿದ್ದಾನೆ ಪ್ರೀತಮ್ ಸುವರ್ಣ ಪಿನ್ನ ರಾಯತಂಗ ಲೇಸಲು ಕುಡಿನಾರ್ 300 கிராமத்து சுபாஷ் நகரத்தில் பாவத்தி ஒரு குடும்பத்துக்கு புதிய அவகெட்பாட்டு வேண்மாயத்து இஸ்மாயில் ஷாஃபி பபுகಟ್ಟೆ ಕಲಿನ 3 ವರ್ಷದಲ್ಲಿ ಓಡಿ ಕಳ್ಕೊಂಡಿಂತು ಇಪ್ಪ ಔಸ್ತು ಸೊರಪನಿ ತೀನರು ಆದರೆ ಕೀ ಒಪ್ಪಾಟ ಜಬರ್ದಸ್ತ್ ಲೇಸ್ ನಡೆದಂತು. ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆರೆ ಜಿಲ್ಲಾ ಕಮಿಟಿಯ ತರಫ್ಲು ದಾನಿಮಾರೆ ಕೈ ಸಾಯತ್ತಲು 300 ಗ್ರಾಮத்து ಸುಭಾಷ್ ನಗರத்தில் ಕೆಟ್ಪಾಟಿ ಟಿಪ್ಪು ಅವ್ವ ಇದ್ರೆ ಕುಟುಂಬಕ್ಕೆ ಒಪ್ಪಾಟ ಲೇಸು ಸುಭಾಷ್ ನಗರದಲ್ಲಿ ಸಮುದಾಯ ಭವನത്തിൽ ನಡೆದಂತು. ಔತ್ಯಕಿ ಕುಟುಂಬಕ್ಕೆ ಒಪ್ಪಾಟಿ ಶಾಸಕ ಯುಟಿ ಖಾದರ್ ಮುಂಡಿತು ಪಾವತೆ ಕುಟುಂಬಕ್ಕೆ ಸಹಾಯ ಆಕೋಗುನಂಗೆ ಪುಸ್ತತಿಕ್ಕಿಲ್ಲ ಇಂಗನಿಕ ಮತ್ತು ದಾನಿ ಮಾರಾಟ ಕೈ ಕಾಟಿತ್ತು ಅಂಗಲೆ ಸಹಾಯ ಎಡ್ತಿತ್ತು ಪಾವತ್ತಂಗಲೆ ಕಷ್ಟ ನೀಕ್ರಿಯ ಸಂಘ ಸಂಸ್ಥೆಗೆ ನಂಗಲೆ ಕೈಲಾವರೆ ನೇಲಲು ಸಹಕಾರ ಹಾಕೊಂಡು ಉಂಟು. ಇಸ್ಮಾಯಿಲ್ ಷಾಫಿ ಬಬ್ಬುಕಟ್ಟೆಯನ್ನು ಎಲ್ಲರ ಪರವಾಗಿ ನಾನು ಅಭಿನಂದಿಸಿ ನಾನು ಇವತ್ತು ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ಇವತ್ತು ಇಷ್ಟೆಲ್ಲ ಶ್ರಮಪಟ್ಟು ಆಗಿಂದಾಗೆ ಜನಸಾಮಾನ್ಯರಿಗೆ ಏನಾದೊಂದು ಕಾರ್ಯ ಹಮ್ಮಿಕೊಳ್ಬೇಕಂತ ಆಲೋಚನೆ ಮಾಡಿಕೊಂಡು ತಾವು ಇವತ್ತು ಯಶಸ್ವಿಯಾಗಿದೆ. ಕಾಣಲಿಕ್ಕೆ ನಮಗೆ ಇವತ್ತು ಬಹಳ ಸುಲಭ ಕಾಣ್ತದೆ, ಮತ್ತು ಇದು ಬೆನ್ನ ಹಿಂದೆ ಬಿದ್ದು ಇದನ್ನು ಒಂದು ಹಂತಕ್ಕೆ ಬರಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ನಿಮ್ಮ ವಿಶೇಷ ಶ್ರಮ ಒಂದು ಪ್ರಾಮಾಣಿಕ ನಿಯತ್ತಿನ ಮುಖಾಂತರ ಒಂದು ಹಂತಕ್ಕೆ ಬಂದು ಇವತ್ತು ನಿಂತಿದೆ. ಅದಕ್ಕಾಗಿ ನಮಗೆ ಆಗದಂಥ ಕೆಲಸವನ್ನು ಯಾರು ಮಾಡ್ತಾರೆ ಅವ್ರನ್ನ ಮೆಚ್ಚಿಕೊಂಡು ಅವ್ರಿಗೆ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಅದು ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿ ಆಗಿದೆ. ನಮಗೆ ಮಾಡಲಿಕ್ಕೆ ಪುರುಸೋದಿಲ್ಲ, ಅದು ಅವರು ನಿಂತದ್ದು ಮಾಡ್ತಾರಲ್ಲ ಅದಕ್ಕೆ ಸಂಪೂರ್ಣವಾದ ಸಹಕಾರ ಮತ್ತು ಪ್ರಶಸ್ತಿ ಜವಾಬ್ದಾರಿ ಅದು ನಮ್ಮೆಲ್ಲರ ವಿಶೇಷವಾದ ಜವಾಬ್ದಾರಿ. ಆ ವ್ಯಕ್ತಿತ್ವ ನಾವು ಪ್ರತಿಯೊಬ್ಬರಲ್ಲಿ ಕೂಡ ಬೇಕು. ಈ ಲೇಸಲು ವೇದಿಕೆ ಜಿಲ್ಲರೆ ತರಫ್ಲು ವೇದಿಕೆ ರಾಜ್ಯದ ತಲೆಮೂಪ ಟಿಪ್ಪು ಕಾಸಿಂ ಅಲಿ, ಫಾರೂಕ್ ಉಳ್ಳಾಲ್, ಆಸಿಫ್ ಬಬುಕಟ್ಟೆ ಸೇರಿತ್ತು 13 ಸಾಧಕರಂಕು ಚಮ್ಮನ ನಡೆದು ಜಿಲ್ಲರೆ ಸೊರಪನಿ ಮೇನತ್ ನೋಕಿತು ಕೊಸಿಪಟ್ಟೆ ಟಿಪ್ಪು ಕಾಸಿಂ ಅಲಿ ಜಿಲ್ಲರೆ ತಲೆಮೂಪ ಇಸ್ಮಾಯಿಲ್ ಶಾಫಿಗೆ ಚಮ್ಮನಾಕಿತ್ತು ಕೊಂಡಾಡಿತ್ತು. ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆರೆ ಜಿಲ್ಲರೆ ತಲೆಮೂಪ ಇಸ್ಮಾಯಿಲ್ ಶಾಫಿ ಬಬುಗಟ್ಟೆ ಮೇಲ್ತನೆರೆ ತಲೆಮೂಪ ಆಯ್ತು. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ತಾವೆಲ್ಲರೂ ಬಂದು ಇದರ ಸದಸ್ಯತ್ವವನ್ನು ಸ್ವೀಕರಿಸಬೇಕು. ಇದು ಒಂದು ಸಮುದಾಯದ ಸಂಘಟನೆ ಅಲ್ಲ, ಎಲ್ಲ ಸಮುದಾಯವರು ಒಟ್ಟು ಸೇರಿ ಮಾಡುವಂತಹ ಸಂಘಟನೆ. ಮುಂದಿನ ದಿನಗಳಲ್ಲಿ 300ರಲ್ಲಿ ಈಗ ವಿಲ್ಫರ್ಡ್ ಡಿಸೋಜಾ, ಮ್ಯಾಕ್ಸಿಯಮ್ ಮತ್ತು ಹೆರಾಲ್ಡ್, ರೋಸ್ವಲ್ಡ್ ಮತ್ತು ಇತರ ಭಾಸ್ಕರ್ ಮತ್ತು ಎಲ್ಲರೂ ಇದ್ದಾರೆ. ಪಂಚಾಯತಿ ಸದಸ್ಯರುಗಳು ಇಸ್ಮಾಯಿಲ್ ಹಸೈನಾರೆ ನಮ್ಮೊಟ್ಟಿಗೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಈ ಸಂಘಟನೆಯನ್ನು ಬಲಪಡಿಸಬೇಕು. ನಾವೆಲ್ಲರೂ ಒಟ್ಟುಗೂಡಿ ಈ ಸಂಘಟನೆಯನ್ನು ಬೆಳೆಸಿ ಮುಂದಿನ ದಿನಗಳಲ್ಲಿ ನಾವು ಮಾಡುವ ಕೆಲಸ ಇನ್ನಷ್ಟು ಜಾಸ್ತಿ ಮಾಡಬೇಕು. ಯಾಕಂದ್ರೆ ಒಂದು ಮಾವಿನ ಮರಕ್ಕೆ ಕಲ್ಲು ಹೊಡೆಯುವುದು ಅದು ಸಹಜ. ಆದ್ದರಿಂದ ಯಾರಾದರೂ ನನಗೆ ಕಲ್ಲು ಹೊಡೆಯುತ್ತಾ ಇದ್ದರೆ ನಾನು ನಿಜವಾಗಿ ದೇವರಲ್ಲಿ ಅದನ್ನು ಒಳ್ಳೆಯದಾಗಿ ಸ್ವೀಕರಿಸ್ತೇನೆ. ನನಗೆ ಕಲ್ಲು ಹೊಡೆಯುತ್ತಲೇ ಇರಬೇಕು, ನಾನು ನಿಮಗೆ ಮಾವಿನ ಹಣ್ಣು ಕೊಡ್ತಲೇ ಇರಬೇಕು. ಇದು ಒಂದು ನನ್ನ
ಪ್ರತಿಜ್ಞೆ ಆಗಿದೆ. ಆದ್ದರಿಂದ ನನ್ನನ್ನು ಯಾರು ದೂರಿದರು ದೂರದಿದ್ದರು ಎಲ್ಲರನ್ನೂ ನಾನು ಪ್ರೀತಿ ವಿಶ್ವಾಸದಿಂದ ನಾನು ಅವರನ್ನು ತಕ್ಕೊಂಡು ನಮ್ಮ ಸಂಘಟನೆ ನಿಮ್ಮನ್ನು ನಾನು ನಮ್ಮ ರಾಜ್ಯಾಧ್ಯಕ್ಷರ ಪರವಾಗಿಯೂ ನಮ್ಮ ಸಂಘಟನೆ ಪರವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲರೂ ಸಂಘಟನೆಗೆ ಬರಬೇಕು. ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆರೆ ರಾಜ್ಯದ ತಲೆಮೂಪ ಟಿಪ್ಪು ಕಾಸಿಮಲಿ, ವಿಧಾನ ಪರಿಷತ್ ಪಿರಾಕ್ರ ಸದಸ್ಯ ಐವನ್ ಡಿಸೋಜ, 300 ಗ್ರಾಮ ಪಂಚಾಯತ್ ತಲೆಮೂಪ ವಿಲ್ಫ್ರೆಡ್ ಡಿಸೋಜ, ಜಿಲ್ಲೆರೆ ಕಾಂಗ್ರೆಸ್ ನೇತಾವಾಯಿ ಫಾರೂಕ್ ಉಳ್ಳಾಲ್, ಇಕ್ಬಾಲ್ ಸಾಮಾನಿಗೆ, ಪತ್ರಕರ್ತ ಎಕೆ ಕುಕಿಲ, ಉಳ್ಳಾಲ ನಗರಸಭೆ ಪಿರಾಕ್ರ ಸದಸ್ಯ ಉಸ್ಮಾನ್ ಕಲ್ಲಾಪು, ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆರೆ ಜಂಡಾಮತೆ ತಲೆಮೂಪ ವಿಷ್ಣುಮೂರ್ತಿ ಭಟ್, ಇಬ್ರಾಹಿಂ ಲಬ್ಬೈಕ್, ಸುರೂತೆ ಕಾರ್ಯದರ್ಶಿ ನಜೀರ್ ಬಾರ್ಲಿ, ಹಿರಿಯ ಪತ್ರಕರ್ತ ವಿದ್ಯಾಧರ್ ಶೆಟ್ಟಿ, ಸಮಾಜ ಸೇವಕ ಮುನೀರ್ ಬಾವ ಈಗ ಮೇಲ್ತೆನಲಿದ್ದಾರೆ. ಆರ್ಕೆ ಮದನಿ ಅಮ್ಮೆಬಳ ಬಿರ್ದರ್ಗ್ ಮರ್ಹಬಾ ಚೊಂತು ಇಂದು ಅಮಲ್ ಬಸ್ತ್ ಅದೆತ್ತರಮ ಆಲ್ಮರೆ ತಿರುತಪಾಂಟುಂಡು ಅಂಗನೆ ದಿಕ್ಕಮುತ್ತು ಇಂಗಂತೆ ಬಸ್ತಿರೆ ದೂರ ಇಕ್ರೆ ಎಂಗನೆ ಚೋಲೂರು ನೆರಲು ಉಳ್ಳಾಲ್ತೆ ಸದ್ಭಾವನಾ ವೇದಿಕೆ ಪಿನ್ನ ಪೊಸಕೊರಲ್ ಬಳಗತೆ ತರಪುಲು ಒರ್ಲೇಸ್ ನಗ್ನತ್ತು ನಂಗಲೆ ಜೀವನತ್ತು ನಲ್ಲೆ ಬಿಯಾರ ಇನ್ನೆಂಗು ನಂಗಲೆ ತಿರುತಪಾಟಗು ಆರ್ಗು ಸಾಧ್ಯ ಇಲ್ಲ. ನಂಗಲೆ ಜೀವನದಲ್ಲಿ ಎನಿವರ್ತಗು ಆಕೆ ಚೆರಿಯ ಸಹಾಯ ಮರಿಕಿರೊತ್ತು ನೆನಪುಲು ಒಲಿಯರು ಮಕ್ಕಳು ಬುದ್ಧಿ ಚೊಲ್ಲುರೆ ಬದಲು ನಲ್ಲ ತೆರುಳು ನಡಪಾಟನುಂಟು ಶಾಂತಿ ಪ್ರಕಾಶ್ ಅಂತೆ ಮ್ಯಾನೇಜರ್ ಮೊಹಮ್ಮದ್ ಕುಂಜಿಚಂತು. ಬಹಳ ಜಾಗರೂಕತೆ ವಹಿಸಬೇಕಾದ ಪ್ರಾಯ. ವಿದ್ಯಾರ್ಥಿಗಳು, ಅದಕ್ಕಿಂತ ಹೆಚ್ಚಾಗಿ ಅವರ ತಂದೆ ತಾಯಂದಿರು. ಇವತ್ತು ಮಾದಕ ವಸ್ತು, ಅಮಲು ಪದಾರ್ಥ, ಡ್ರಗ್ಸ್ ಏನಿದೆ ಅದು ಮಾನವ ಕುಲದ ಅತಿ ದೊಡ್ಡ ಶಾಪ ಅಂತ ಹೇಳ್ಬೋದು. ಈ ಭೂಮಿಯ ಮೇಲೆ ಯಾವುದೆಲ್ಲ ಕೆಡುಕುಗಳಿವೆ, ಆ ಎಲ್ಲ ಕೆಡುಕುಗಳಲ್ಲಿ ಅತ್ಯಂತ ಭಯಾನಕವಾದ ಕೆಡುಕು ಡ್ರಗ್ಸ್ ಎಂಬುದು. ಸಮಾಜದಲ್ಲಿ ಈ ಡ್ರಗ್ಸಿನ ಕಾರಣದಿಂದಾಗಿ ಎಷ್ಟೋ ಕುಟುಂಬಗಳು ಸರ್ವನಾಶ ಆಗಿದೆ. ಎಷ್ಟೋ ತಂದೆ ತಾಯಂದಿರು ತಮ್ಮ ಮಕ್ಕಳು ಡ್ರಗ್ಸಿಗೆ ಅಡಿಕ್ಟ್ ಆದ ಕಾರಣದಿಂದಾಗಿ ಎಷ್ಟೋ ತಂದೆ ತಾಯಂದಿರು ಇವತ್ತು ಕಣ್ಣೀರು ಹರಿಸ್ತಾ ಇದ್ದಾರೆ. ಉಳ್ಳಾಲ ಸದ್ಭಾವನಾ ವೇದಿಕೆ ಪಿನ್ನೆ ಪೊಸಕುರಲ್ ಗುಂಪುರೆ ಕೂಡಾಟತ್ತಲು ಅಲೇಕಳ ಮದನಿ ಚೆರಿಯ ಕಾಲೇಜೆ ಹಾಲ್ ನಡ್ನೆ ಮಾದಕ ದ್ರವ್ಯ ವ್ಯಸನತೆ ಬಿಸೆತ್ತಲು ಆಲ್ಮಾರ್ಗ್ ಜಾಗ್ರತೆ ಆಕ್ರೆ ಲೇಸಿಗೆ ತೊಡಕ ಕೊಟ್ಟು ಆಯಲ್ ಮುಂಡಿತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಬುಕಾಉಲ್ ವಾಲಿದೈನಿ ಉಕೂಕುಹು ವಲ್ ಕಬಾಯಿರ್. ಈ ಭೂಮಿಯ ಮೇಲೆ ಮನುಷ್ಯ ಮಾಡುವ ಅತ್ಯಂತ ದೊಡ್ಡ ಅಪರಾಧ ಯಾವುದೆಂದರೆ ನಿಮ್ಮ ಕಾರಣಕ್ಕಾಗಿ ನಿಮ್ಮ ತಂದೆ ಮತ್ತು ತಾಯಿ ಕಣ್ಣೀರು ಹರಿಸುವುದು. ಅದು ಭೂಮಿಯ ಮೇಲೆ ನೀವು ಮಾಡುವ ಅತಿ ದೊಡ್ಡ ಪಾಪ ಅಂತ ಹೇಳಿದ್ರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಿಮ್ಮ ಕಾರಣಕ್ಕೆ ನೀವು ಮಾಡುತ್ತಿರುವ ಕೆಟ್ಟ ಕೆಲಸಗಳಿಗಾಗಿ ನಿಮ್ಮ ತಂದೆ ಮತ್ತು ನಿಮ್ಮ ತಾಯಿ ಕಣ್ಣೀರು ಹರಿಸುವುದಾದರೆ ಅದು ನೀವು ಈ ಭೂಮಿಯ ಮೇಲೆ ಮಾಡುವ ಅತಿ ದೊಡ್ಡ ಪಾಪ ಅಂತ ಕಲಿಸಿಕೊಡ್ತಾರೆ ಪ್ರವಾದಿಯವರು. ದೇರ್ಲಕಟ್ಟೆ ಯಾನಪೋಯ ಕಾಲೇಜರಿ ಮನೋರೋಗ ವಿಭಾಗತೆ ಮಾಸ್ಟರ್ ರವೀಂದ್ರ ಕಾರ್ಕಳ ಮುಂಡಿತ್ತು. ಈ ಡ್ರಗ್ಸ್ಗಳು ಎಲ್ಲ ಡ್ರಗ್ಸ್ಗಳಿಗೆ ಕಾಮನ್ ಇರುವಂತಹ ವಿಷಯ, ಸಾಮಾನ್ಯವಾಗಿರುವಂತಹ ವಿಷಯ ಏನಂದ್ರೆ ಈ ಎಲ್ಲ ಡ್ರಗ್ಸ್ಗಳು ಕೂಡ ನಮ್ಮ ಯೋಚನೆ ಮಾಡುವ ರೀತಿ, ನಾವು ನಮ್ಮ ಭಾವನೆಗಳೇನಿದೆ ಅಲ್ಲ, ನಮ್ಮ ಫೀಲಿಂಗ್ಸ್ ಒಂದದು, ಇನ್ನೊಂದು ನಮ್ಮ ಪಂಚೇಂದ್ರಿಯಗಳಿಂದ ನಾವು ಜಗತ್ತನ್ನ ಯಾವ ರೀತಿ ಅನುಭವಿಸ್ತೀವಿ ಇದರ ಮೇಲೆ ಪರಿಣಾಮ ಬೀರುವಂತಹ ವಸ್ತುಗಳು. ಎಲ್ಲ ಮಾದಕ ದ್ರವ್ಯಗಳು ಕೂಡ, ಅದು ತಂಬಾಕೆ ಇರಲಿ, ಅದು ಗಾಂಜಾನೇ ಇರಲಿ, ಅದು ಹೆರಾಯಿನೇ ಇರಲಿ, MDMA ಇರಲಿ, ಯಾವುದೇ ಇರಲಿ, ಈ ಎಲ್ಲ ಮಾದಕ ದ್ರವ್ಯಗಳು ಏನ್ ಮಾಡ್ತವಂದ್ರೆ ಮನುಷ್ಯ ಯೋಚನೆ ಮಾಡುವ ರೀತಿ, ಅವನ ಭಾವನೆಗಳು ಮತ್ತು ಅವನು ಏನ್ ಹೇಳಿ ಯಾವ ರೀತಿ ವರ್ತಿಸ್ತಾನೆ, ಮತ್ತೆ ಅವನು ಜಗತ್ತನ್ನ ಅವನ ಪಂಚೇಂದ್ರಿಯಗಳಿಂದ, ಅವನ 5 ಸೆನ್ಸಸ್, ನಾನು ನೋಡುವುದು ಏನ್ ಕಣ್ಣಿಗೆ ಕಾಣಿಸ್ತದೆ, ಏನ್ ಕೇಳಿಸ್ತದೆ, ಏನ್ ಸ್ಮೆಲ್ಗಳುಂಟು, ಈ ಪಂಚೇಂದ್ರಿಯಗಳಿಂದ ನಾವು ಜಗತ್ತನ್ನ ಯಾವ ರೀತಿ ಅನುಭವ ಮಾಡ್ತಿದೀವಿ, ಇದನ್ನ ಏನ್ ಮಾಡ್ತವೆ, ಟ್ವಿಸ್ಟ್ ಮಾಡ್ತವೆ. ಸದ್ಭಾವನಾ ವೇದಿಕೆಯ ತಲೆಮೂಪ ಪ್ರಸಾದ್ ರೈ ಕಲ್ಲಿಮಾರ್ ಮೇಲ್ತೆನ್ನೆರೆ ತಲೆಮೂಪ ಆಯ್ತಿಂದು. ಮದನಿ ಚೆರಿಯ ಕಾಲೇಜರ ಪ್ರಿನ್ಸಿಪಾಲ್ ಟಿ ಇಸ್ಮಾಯಿಲ್, ಸದ್ಭಾವನಾ ವೇದಿಕೆಯ ಗೌರವ ತಲೆಮೂಪ ಸದಾನಂದ ಬಂಗೇರ ಮೇಲ್ತೆನ್ನಲಿದ್ದಾರೆ. ಸದ್ಭಾವನಾ ವೇದಿಕೆಯ ಸುರೂತ್ಯ ಕಾರ್ಯದರ್ಶಿ ಮೊಹಮ್ಮದ್ ಅನ್ವತ್ ಎಲ್ಲಿ ಮಾದಕ ದ್ರವ್ಯ ವ್ಯಸನತೆ ಜಾಗ್ರತೆ ಕಡ್ಲಾಸರಿ ಇದೇ ನೇರ್ತಲು ಪರ್ತುಕೊಂಡಾರು. ಜಂಡಾಮತೆ ಕಾರ್ಯದರ್ಶಿ ಇಸಾಕ್ ಕಲ್ಲಾಪು ಬಿಂದರ್ಗ್ ಮರ್ಹಬ ಚಂತು ಸುರೂತ್ಯ ಫಲಕ ಮುಂಡಿತ್ತು. ಹಬೀಬ್ ರಹಮಾನ್ ಮಾಸ್ಟರ್ ನನ್ನಿ ಚಂತು, ಸದಸ್ಯ ವಿದ್ಯಾಧರ್ ಶೆಟ್ಟಿ ಲೇಸ್ ನಡಪಾಟಿ. ಎಲ್ಲ ಮೊತ್ತಲು ಅದೆತ್ತರ ಆಲ್ಮಾರು ರಿಕ್ಷತೆ ನಂಬಿತ್ 4 ಕಲ್ಯುಂಟುಲ್ಲಾರು. ರಿಕ್ಷತೆ ಸೊಲಪನಿಚನೆ ಅದು ಕಷ್ಟತೆ ಸೊಲಪನಿ ಆಯ್ತುಂಡು. ಅಂಗನೆ ದಿಕ್ಕ ಮತ್ತು ರಿಕ್ಷಾ ನಿಕ್ಕವರು ನಲ್ಲ ನೆಲೆಬೇನು ಚೋಲೂರು ನೆಲೆಲು ಕೊಲ್ಲಿಯತ್ತಲು ಶಾಸಕ UT ಖಾದರ್ ರಿಕ್ಷಾ ನಿಪ್ಪಾಟ್ರೆ ಪಾರ್ಕ್ಗೂ ತೊಡಕ ಹೊಟ್ಟಿತ್ತು. ಎಲ್ಲ ಬಿಸಯತ್ತಲು ನಂಗಲೆ ಕ್ಷೇತ್ರ ಉಯರ್ಚ ಕಾನೂನು ಚೊಲ್ಲಿರುದು ನಂಡೆ ಆಲ್ಚನಾಯಿರು. ಅಂಗನಿಕ್ಕ ಮತ್ತು ಆಲ್ಮಾರಿ ಕಿದ್ಮತ್ ಹಾಕ್ಯಂಡುಲ್ಲೆ
ಸಮಾಜത്തിൽ നല്ല ಮೇನತ್ತಾಕೊಂಡುಳ್ಳೆ ಆಲ್ಮಾರയെ ರಿಕ್ಷಾ ಬುಡ್ರೆಂಗ ಮಳೆ ಬೇಲ್ ಕಷ್ಟ ಬರೋಗು ತೀರಾ ಚೊಲ್ಲೂರೆ ನೆಲೆಯಲ್ಲಿ ರಿಕ್ಷಾ ನಿಪ್ಪಾಟು ಬೆನ್ಮಾಯ್ತು ವ್ಯವಸ್ಥೆಗೆ ತೊಡಕ ಕೊಟ್ಟುಳ್ಳ ಶಾಸಕ ಯುಟಿ ಖಾದರ್ ಚೊಂತು ಶಾಸಕರೇ ಪ್ರದೇಶಾಭಿವೃದ್ಧಿ ಮೊದಲು ಸೋಮೇಶ್ವರ ಪುರಸಭೆಲ್ ಅಡಿಲ್ ಬಂಡದಾಯಿ ಕೊಲ್ಯತ್ತಲು ಪುದಿಯದಾയിട്ടുണ്ടാവರೆ ರಿಕ್ಷಾ ನಿಕ್ಕಿರ ವ್ಯವಸ್ಥೆಗೆ ನಡ್ನೆ ತೊಡಕ ತೆಲೆಸಲು ಅಯಲ್ ಮುಂಡಿತು. ಎಲ್ಲ ಜನಸಾಮಾನ್ಯರು ಅತ್ಯಂತ ಸಂತೋಷದಿಂದ ಇರಬೇಕು. ಸಮಾಜದಲ್ಲಿ ಶ್ರಮ ಪಡುವವರು ಕೂಡ ಅದಕ್ಕೆ ನೆಮ್ಮದಿಯಿಂದ ತನ್ನ ಕೆಲಸ ನಿರ್ವಹಿಸಬೇಕು. ಇದಕ್ಕಾಗಿ ನಾವು ಎಲ್ಲ ರೀತಿಯ ಅಭಿವೃದ್ಧಿ ಮಾಡುವಂಥ ನಮ್ಮ ಉದ್ದೇಶ. ಅದು ವಿದ್ಯಾರ್ಥಿಗಳಿಂದ ಹಿಡಿದು ಯುವಕರಿಗೆ ಬೇಕಾಗಿ, ಮಹಿಳೆಯರಿಗೆ ಬೇಕಾಗಿ, ಅದು ವ್ಯಾಪಾರಸ್ಥರಿಗೆ ಬೇಕಾಗಿ, ಇದೀಗ ಶ್ರಮ ಪಡುವಂಥ ರಿಕ್ಷಾ ಚಾಲಕರಿಗೆ ಬೇಕಾಗಿ ಕೂಡ ಮಳೆಗಾಲದಲ್ಲಿ ಆ ಮಳೆ ಮತ್ತು ನೀರಿನಲ್ಲಿ ಒದ್ದಾಯ ಆಗದ ತನ್ನ ನೆಮ್ಮದಿಯ ತನ್ನ ಆ ಒಂದು ಪ್ರಾಮಾಣಿಕತೆಯ ಕೆಲಸ ನಿರ್ವಹಿಸಬೇಕು. ಬಿಸಿಲಲ್ಲಿ ಬಹುಶಃ ಬಿಸಿಲಿಗೆ ನಿಂತು ಬಹುಶಃ ಅವರು ಬೆವರು ಸುರಿಸಿ ಒಂದು ಕಷ್ಟಪಡದೆ ಅಥವಾ ಆ ಒಂದು ಕಷ್ಟದಿಂದ ಕೆಲಸ ಮಾಡೋ ರೀತಿ ಆಗಬಾರ್ದು. ಬಿಸಿಲು ಮತ್ತು ಮಳೆಯಿಂದಾಗಿ ಅವರಿಗೆ ಆ ಒಂದು ತಂಗುದಾಣವನ್ನು ಇವತ್ತು ನಿರ್ಮಾಣ ಮಾಡಿ ನೆಮ್ಮದಿಯಿಂದ ತಮ್ಮ ಮತ್ತು ಸ್ವಾಭಿಮಾನದಿಂದ ಮತ್ತು ಖುಷಿಯಿಂದ ತಮ್ಮ ವೃತ್ತಿ ಮಾಡಿಕೊಡುವಂಥ ಅವಕಾಶ ಮತ್ತು ಅದಕ್ಕೆ ಮಾಡುವಂಥ ಜವಾಬ್ದಾರಿ ನಮ್ಮ ಜವಾಬ್ದಾರಿ. ಅದಕ್ಕಾಗಿ ಕೊಲ್ಯದ ಈ ಒಂದು ಕೇಂದ್ರ ಯಾಕೆಂತ ಹೇಳಿದರೆ ನಮ್ಮ ತೊಕ್ಕೊಂಡ ನಂತರ ಕೊಲ್ಯ ಇವತ್ತು ಅತ್ಯಂತ ಅಭಿವೃದ್ಧಿ ಆಗ್ತಾಯಿದ್ದು ಬರುವಂಥ ಪ್ರದೇಶ. ಮುಂದಿನ ದಿನಗಳಲ್ಲಿ ಈ ಒಂದು ಕೇಂದ್ರ ಸ್ಥಾನದಲ್ಲಿ ಇವತ್ತು ರಿಕ್ಷಾ ತಂಗುದಾಣವನ್ನು ನಾವು ನಿರ್ಮಾಣ ಮಾಡಬೇಕಂತ ಇಲ್ಲಿ ಕೇಳಿಕೊಂಡಾಗ ನಮ್ಮೆಲ್ಲ ರಿಕ್ಷಾ ಚಾಲಕರು ಸುರೇಂದ್ರ ಹಿಡಿದು ಸುಂದರ್ ಅವರು, ಬಾಬಣ್ಣನವರು, ಇಲ್ಲೇ ಸದಾಶಿವ ಉಲ್ಲಾಲ್ ಅವರಿಗೆ, ಸುರೇಶ್ ಭಟ್ನಗರ, ಧನು ಕೊಲ್ಯರವರಿಗೆ, ದೀಪಕ್ ಪಿಲಾರ್ ಅವರಿಗೆ, ನಮ್ಮ ಗಂಗಾಧರ್ ಅವರಿಗೆ, ನಮ್ಮ ಪ್ರೇಮ್ನವರಿಗೆ, ಅದೇ ಸುಕುಮಾರ್ ಅವರಿಗೆ, ಇವರೆಲ್ಲರೂ ಕೂಡ ಈ ಪ್ರದೇಶ ಬೇಡಿಕೆಯನ್ನು ಇಟ್ಟಾಗ ನಾವು ಒಪ್ಪಿದ್ದೆವು. ಇವತ್ತು ದೇವರು ಇದಕ್ಕೊಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅತ್ಯಂತ ವೇಗದಲ್ಲಿ ಅತ್ಯಂತ ಸುಂದರವಾದ ಮತ್ತು ಎಲ್ಲರಿಗೆ ಪ್ರಯೋಜನ ಆಗುವಂಥ ರಿಕ್ಷಾ ತಂಗುದಾಣ ಇವತ್ತು ಬರುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಕೇಳಿಕೊಂಡು ಇದಕ್ಕೆ ಸಹಕರಿಸ ಪ್ರತಿಯೊಬ್ಬರಿಗೂ ಶುಭಾಶಯ ಇವತ್ತು ಸಲ್ಲಿಸಿ ಭವಿಷ್ಯ ದಿನಗಳಲ್ಲಿ ಒಂದು ಮಾದರಿ ಒಂದು ತಂಗುದಾಣ ಆಗಲಂತೆ ನಾನು ಶುಭಾಶಯ ಸಲ್ಲಿಸಿ ಬಹುಶಃ ಯಾರಲ್ಲಿ ಇವತ್ತು ಸ್ವಾಭಿಮಾನ ಮತ್ತು ಪ್ರಾಮಾಣಿಕತನ ಕೆಲಸವನ್ನು ರಿಕ್ಷಾ ಚಾಲಕರು ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನಷ್ಟು ಉಜ್ವಲ ಭವಿಷ್ಯ, ಅವರ ಮಕ್ಕಳು ಶಿಕ್ಷಣ ಪಡೆದು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಒಂದು ವಿಶೇಷ ಶಕ್ತಿ ಆ ಪರಮಾತ್ಮ ಕೊಡಲಿ ಅಂತ ನಾನು ಶುಭಾಶಯ ಸಲ್ಲಿಸ್ತೇನೆ. ಸಂಗತಿ ಬಿಲ್ಲಿಯ ಸದಸ್ಯ ಸುಂದರ ಕುಲ್ಯ ಸೊರಪನಿಗೆ ತೊರಕ ಒಟ್ಟುತ್ತು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತಲೆಮುಪ್ಪ ಸದಾಶಿವ ಉಳ್ಳಾಲ ಮುಂಡಿತ್ತು. ಉಳ್ಳಾಲ ಭಾಗത്തിൽ ಅದೆತ್ತರಮ ಆಲ್ಮ ರಿಕ್ಷಾತೆ ನಂಬಿತ್ತುಳ್ಳಾರು. ರಿಕ್ಷಾ ನಿಪ್ಪಾಟಗೂ നല്ല ವ್ಯವಸ್ಥೆ ಬೇನು അങ്ങനത്തെ ವ್ಯವಸ್ಥೆ ಹಾಕೊಂಡು ಚೊಲ್ತು ಕೊಲ್ಯത്തെ ರಿಕ್ಷಾ ಚಾಲಕಮಾರು ಪಿನ್ನೆ ದನಿಮಾರು ಶಾಸಕರೊಟ್ಟ ಕೇಟುನಾರು ಅದೇ ಪೋಲೆ ಇಪ್ಪ ಸೊರಪನಿಗೆ ತೊಡಕ ಕೊಡ್ತುರ ಅಂತ ಇಲ್ಲಿ ತಿರಿಪಾಟಿತ್ತು. ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಕೊಲ್ಯದಲ್ಲಿ ಉತ್ತಮವಾದಂಥ ರಿಕ್ಷಾ ತಂಗುದಾಣವನ್ನು ಮಾಡಬೇಕೆಂಬ ಬೇಡಿಕೆ ಇಲ್ಲಿಯ ರಿಕ್ಷಾ ಚಾಲಕರದಿದ್ದು ಕೆಲವು ಸಮಯದಿಂದ ಈ ಭಾಗದ ನಾಯಕರುಗಳಾದಂಥ ಭಾಗದ ಸದಸ್ಯರಾದಂಥ ಧನಂಜಯ ಅವರು, ಅದೇ ರೀತಿ ರಿಕ್ಷಾ ಚಾಲಕರ ಆದಂಥ ಸುರೇಂದ್ರ ಅವರು, ಪ್ರೇಮ್ರವರು, ಸುಕುಮಾರ್ರವರು ಮತ್ತು ಇಲ್ಲಿಯ ಅಧ್ಯಕ್ಷರುಗಳು ಮತ್ತು ಎಲ್ಲ ಪದಾಧಿಕಾರಿಗಳು ನಮ್ಮನ್ನು ಕೇಳಿದಾಗೆ ನಾವು ಶಾಸಕರಿಗೆ ಒತ್ತಾಯ ಮಾಡಿದಾಗ ತೊಕ್ಕೋಟು ಜಂಕ್ಷನಿಂದ ನೆಕ್ಸ್ಟ್ ಬರುವಂಥದ್ದು ಜಂಕ್ಷನ್ ದೊಡ್ಡದಾದ ಜಂಕ್ಷನ್ ಇರುವಂಥದ್ದು ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಈ ಕೊಲ್ಯದಲ್ಲಿ ಇಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ರಿಕ್ಷಾ ತಂಗುದಾಣ ಆಗಬೇಕು. ರಿಕ್ಷಾ ಚಾಲಕರಿಗೆ ಕೂಡ ಅವರೊಂದು ದನಿ ದುಡಿಯುವಂತಾಗಬಾರ್ದು. ಬೇಸಿಗೆಯಲ್ಲಿ ಉತ್ತಮ ಸಂಪಾದನೆ ಆಗಬೇಕು. ಒಳ್ಳೆಯ ರೀತಿಯಲ್ಲಿ ಅವರು ಶುಚಿತ್ವವನ್ನು ಕಾಪಾಡಿಕೊಂಡು ಈ ಪರಿಸರದಲ್ಲಿ ರಿಕ್ಷಾ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಬೇಕೆಂಬ ಬೇಡಿಕೆಯನ್ನು ಇವತ್ತು ನಮ್ಮ ಭಾಗದ ಶಾಸಕರು ಮಾಜಿ ಸಚಿವರು ಕರ್ನಾಟಕ CLPಯ ಉಪನಾಯಕರು ಆದಂಥ ಸನ್ಮಾನ್ಯ ಯುಟಿ ಖಾದರ್ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಎಲ್ಲ ಜನರ ಪರವಾಗಿ ಅವರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸಿ, ಅದೇ ರೀತಿ ಈ ಭಾಗದ ಎಲ್ಲ ರಿಕ್ಷಾ ಚಾಲಕರು ಒಟ್ಟಾಗಿ ಒಳ್ಳೆಯದರಿಂದ ನೆಮ್ಮದಿಯಿಂದ ಈ ಸ್ಟ್ಯಾಂಡನ್ನು ಉಪಯೋಗಿಸಿಕೊಂಡು ಸುಂದರವಾದ ರಿಕ್ಷಾ ನಿಲ್ದಾಣ ಎಂಬ ಹೆಸರಿಗೆ ಕೀರ್ತಿ ಬರಲಿ. ಇದರ ಕಾಮಗಾರಿ ಉತ್ತಮ ಆದಷ್ಟು ಬೇಗ ಮುಗಿದು ಉದ್ಘಾಟನೆ ಆಗಲಿ ಅಂತ ಶುಭ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಸದಸ್ಯ ಸುರೇಶ್ ಭಟ್ನಗರ, ಮಾನ್ಯಕಾರೈ ಮೊಹಮ್ಮದ್ ಮಸೂದ್ ಚಿಕ್ಕಮಗಳೂರು, ಕೊಲ್ಯ ಶ್ರೀರಾಮ ಆಟೋ ಪಾರ್ಕ್ ಇದ್ರೆ ಗೌರವ ತಲೆಮುಪ ಮಾಧವ ಕನೀರ್ತೋಟ, ತಲೆಮುಪ ಬಾಬು ಕುಲಾಲ್, ಜನ್ನಾಮತೆ ತಲೆಮುಪ ನಿತ್ಯಾನಂದ, ಕಾರ್ಯದರ್ಶಿ ಸುರೇಂದ್ರ ಕನೀರ್ತೋಟ, ಸದಸ್ಯರೈ ಸುಕುಮಾರ್, ರಿತೇಶ್, ಶ್ರೀನಿವಾಸ, ಹರೀಶ್, ರಾಜೇಶ್, ರವಿ ಕೊಲ್ಯ, ಕುಶಲ್ ಸಾರಸ್ವತ ಕಾಲನಿ, ಹರೀಶ್ ಕೋಟ್ಯಾನ್ ಕನೀರ್ತೋಟ, ಹೇಮಚಂದ್ರ, ನಾರಾಯಣ ಕೊಲ್ಯ, ಪ್ರೇಮನಾಥ, ಚಂದ್ರಹಾಸ ಕನೀರ್ತೋಟ, ನಾಗೇಶ್ ಕುಜುಮಗದ್ದೆ, ಯುವರಾಜ್ ಕುಜುಮಗದ್ದೆ, ಜೀವನ್ ಕೊಲ್ಯ, ಸಂಪತ್ ಕನೀರ್ತೋಟ, ಸಂತೋಷ್ ಕುಮಾರ್ ಕೊಲ್ಯ, പിന്നെ ദിനേശ് കനീർത്തോട്ട ഇങ്ങ ഇന്നർ.
ಕೇಂದ್ರತೆ ಸರ್ಕಾರ ದೇಶത്തെ ಬಾವುಟತೆ ಬದಲಾಕಿರು ದೇಶತೆ ಬಾವುಟ ಇಟ್ಟತಲು ಖಾದಿಲಿಂತ ಆಯ್ಪ ಪಾಲಿಸ್ಟಾರ್ಗೂ ಕೊಡ್ತು ಇದ್ರೆ ಬಾನಿ ಹಾಕಿ ಅಂಟುಂಟು ಶಾಸಕ ರಾದರ್ ಸುದ್ದಿಗೋಷ್ಠಿಲ ಅರ್ಸತೆ ಪಲ್ಕಮಂಡಿತ್ತು ಎಲ್ಲರೇ ಅವತುಲು ಬಾವುಟ ಪಾರುನೂ ಚೊಲ್ಲುರೆ ಪೇರ್ಲು ಜಿಲ್ಲರೆ ಉಸ್ತುವಾರಿ ಸಚಿವ ಪಿನ್ನ ಶಾಸಕರಂಗ ಬಾವುಟತೆ ಎದುರ್ಲಿಂಡಿತ್ತು ಪೊಟತ್ಗೆ ಮೊಗ ಕಾಟ್ರೆ ಬೇಂಡ ಬಾವುಟ ಎವಡೆ ಕಿಟ್ಟರು ಚೊಲ್ರೆ ಸರಿಯಾಯ ಬಿಸಯ ತೆರಿಪಾಟನುಂಟು ಶಾಸಕ ಯುಟಿ ಖಾದಲ್ ಸವಾಲ್ರೆ ಫಲಕ ಚೊಂತು ಖಾದಿ ಬದಲು ಪಾಲಿಸ್ಟರ್ ಬಟ್ಟೆ ಉಪಯೋಗ ಮಾಡಬಹುದೆಂಬ ಕೇಂದ್ರ ಸರ್ಕಾರದ ತೀರ್ಮಾನವು ಭಾರತ ದೇಶದ ಸ್ವತಂತ್ರೋತ್ಸವದ ಚಳವಳಿಗೆ ಮತ್ತು ಆಂದೋಲನಕ್ಕೆ ಮಾಡಿದಂತ ಒಂದು ಅವಮಾನ ಅಂತ ಹೇಳಿಕೆ ಬಯಸ್ತೇವೆ. ರಾಷ್ಟ್ರಧ್ವಜವನ್ನು ಬರೇ ಒಂದು ಬಟ್ಟೆ ಅಂತ ನಾವು ಪರಿಗಣಿಸಬಾರದು. ಭಾರತ ದೇಶದ ಸ್ವತಂತ್ರದ ತಾಯಿ ಬೇರು ಅದು ಖಾದಿಯಾಗಿದೆ. ವಿದೇಶದಿಂದ ಪಾಲಿಸ್ಟರ್ ಬಟ್ಟೆಗಳು ಮತ್ತು ಇನ್ನಿತರ ಬಟ್ಟೆಗಳನ್ನು ಮ್ಯಾಂಚೆಸ್ಟರ್ ತಂದು ಇಲ್ಲಿ ಗುಡ್ಡೆ ಹಾಕ್ತಾರೆ ಎಂಬ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವರಾಜ್ ಮತ್ತು ಸ್ವದೇಶ್ ಈ ಒಂದು ಹೋರಾಟದ ಮುಖಾಂತರ ದೊಡ್ಡ ಮಟ್ಟದ ಸ್ವಾಭಿಮಾನದ ಭಾರತ ದೇಶದ ಸ್ವಾಭಿಮಾನದ ಒಂದು ಆಂದೋಲನ ಪ್ರಾರಂಭ ಮಾಡಿದ್ರು. ಖಾದಿಯನ್ನು ಇವತ್ತು ನೇಯುವಂತಹ ಚರಕ ಬರೀ ಚರಕ ಒಂದು ಸಿಂಬಲ್ ಅಲ್ಲ, ದೊಡ್ಡ ಮಟ್ಟದ ಒಂದು ರಾಜ ಆಡಳಿತವನ್ನು ಕಿತ್ತು ಬಿಸಾಡದಂತ ಒಂದು ಸಂಕೇತ. ಆ ಚರಕದ ಮುಖಾಂತರ ಪ್ರಾರಂಭದ ಚಳವಳಿ ದೊಡ್ಡ ಮಟ್ಟದ ಆಡಳಿತ ಕಿತ್ತು ಬಿಸಾಡದಂತ ನಾವು ಆಲೋಚನೆ ಮಾಡಬೇಕು. ಮೈಕಾಲ್ತಲು ಸುದ್ದಿಗೊಟ್ಟಿಲ್ಲ ಎಲ್ಲಿ ಮುಂಡಿತ್ತು ಬಾವುಟ ಎಡ್ಕೋ ಅವತ್ತಂಕ ಪೈಸಾ ಎಡ್ಕಂಟೆ ಬಾವುಟ ಕೊಡ್ಕೊನು ಹಂಗಂತೆ ವ್ಯವಸ್ಥೆ ನಂಗಲೆ ಕ್ಷೇತ್ರದಲ್ಲಿ ಹಾಕಿರ ಬಾವುಟ ಎವಡಕ್ಕಿಟ್ರುಂಟು ಆರುಗುಂ ಗೊಂತ ಎಂಟಿಲ್ಲ ನಂಗಲೆ ಜಿಲ್ಲೆಗೆ ಬೇನ್ಮಾಯ್ತಾರೆ ಬಾವುಟ ಬಂತಿಲ್ಲ ಇದೆಲ್ಲ ಸರಿಯಾಕ್ರೆ ಬಿಟ್ಟುತ್ತು ಧರ್ಮಕ್ಕೆ ಪ್ರಚಾರ ಎಡ್ಕೋ ಬೇನ್ಮಾಯ್ತು ಉಸ್ತುವಾರಿ ಸಚಿವ ಪಿನ್ನ ಶಾಸಕರಂಗ ಬಾವುಟತೆ ಎದುರು ಫೋಟೋ ಪಾಟೆಂಡುಲಾರಂಟು ಕಾದರ್ ತಮಾಸೆರೆ ಪಾಲ್ಕ ಮುಂಡಿತ್ತು. ನಾವು ಮಾತಾಡುವಾಗ ಸ್ವದೇಶಿ, ತಮ್ಮ ಕೆಲಸವನ್ನು ಅನುಷ್ಠಾನ ಮಾಡುವಾಗೆಲ್ಲ ವಿದೇಶಿ. ಸ್ವದೇಶಿ ಮಂತ್ರ ಬಾಯಲ್ಲಿ, ಕಾರ್ಯಗತಗೊಳಿಸುವಾಗ ವಿದೇಶಿ ತಂತ್ರ ಕೇಂದ್ರ ಸರ್ಕಾರದ್ದು. ಅದು ಕೂಡ ಪಾಲಿಸ್ಟರ್ ವಿದೇಶದ ನೀವು ಆಮದು ಮಾಡಲಿಕ್ಕೆ ಕೊಟ್ಟಿದ್ದೀರಿ. ಯಾರಿಗೆ? ಚೈನಾದವರಿಗೆ ಲಾಭ ಆಗ್ಲಿಕ್ಕ? ಯಾಕೆ ಕ್ಲಾಸ್ ಆಗ್ಬೇಕಿತ್ತಲ್ಲ, ವಿದೇಶದಿಂದ ಭಾರತ ದೇಶದಲ್ಲೇ ತಯಾರಾಗುವ ಬಟ್ಟೆ ಅಂತ ಹೇಳಿ. ದೇಶತೆ ಬಾವುಟ ಖಾಲಿ ವರುಪುಲ್ ತುನಿಯಲ್ಲ, ಖಾದಿ ಸ್ವಾತಂತ್ರ್ಯತೆ ಬೇರಾಯ್ತಿಂಡು ಖಾದಿ ತುಂದುರೆ ಚಕ್ರ ಬೆಲಿಯ ಮಟ್ರೆ ಆಡಳಿತಂಗಲೆ ಓಡ್ಪಾಟಿಯ ಗುರ್ತಾಯ್ತಿಕ್ಕರು. ಈ ಕಾರಣದಲ್ಲಿ ಇತ್ತರ್ತಲು ಬನ್ನೆ ಸರ್ಕಾರ ಖಾದಿಗೆ ಬೆಲೆ ಬೆಚ್ಚೊಂಡೆ ಬಂದಂತು. ಇದಕ್ಕೆ ದುನಿಯಾಲು ನಲ್ಲ ಬೆಲೆ ಉಂಡು. 75ನೇ ವರ್ಷತೆ ಸ್ವಾತಂತ್ರ್ಯತೆ ನಾಲಾಚರಣೆ ಕೊಸಿಲು ಖಾದಿಗೆ ಮುನ್ನಲ್ತೆ ಕಾಂಟಿ ಯಾರ ಮರ್ಯಾದೆ ಕೊಡ್ಕೊ ನಿಂತು ಆಯಂಗೆ ಇಪ್ಪ ಬಾವುಟತೆ ರೂಪವೇ ಬದಲಾಕಿರು. ಬಾಯಲು ಸ್ವದೇಶತೆ ಪಾಠರೆ ಪ್ರಧಾನಿ ಆಕ್ರೆ ಸೊರಪನಿ ಮಾತ್ರ ಪತ್ತೆ ದೇಶತೆ ಇದಾಯ್ತಿಕ್ಕರು. ದೇಶತೆ ಬಾವುಟ ತಯಾರಾಕು ಚೀನಾತೆ ತುನಿಕೊನರಗು ಅವಕಾಶ ಕೊಟ್ಟು ಬೆಲೆ ಬೆಲೆ ತುನಿ ಮುಂದಿರೆ ಬಾನೆಕಾರರಂಕ್ ಲಾಭ ಹಾಕಿದ್ ಕೊಟ್ಟುಂಡು. ದೇಶತೆ ಬಾವುಟ ಖಾದಿರ ಬದಲು ಪಾಲಿಸ್ಟರ್ ತುನಿಲು ಹಾಕೋಗು ಕೊಟ್ಟೊಟ್ಟು ಸ್ವಾತಂತ್ರ್ಯತೆ ಚಳವಳಿ ರೆಮ್ಮೆ ತಮಾಸೆರೆ ಕಲಿ ಹಾಕಿಂಡು ಶಾಸಕ ಖಾದರ್ ಕೇಂದ್ರ ಸರ್ಕಾರತೆ ಎದುರೈತು ಮುಂಡಿತ್ತು. ಇವತ್ತು ಖಾದಿಗೆ ಸಂಬಂಧಪಟ್ಟಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಉತ್ಪಾದನೆ ಮಾಡುವಂತಹ ಒಂದು ಸಂಸ್ಥೆ ಇದೆ. ಇಂಥ ಸಂಸ್ಥೆಗಳನ್ನು ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಪ್ರಾರಂಭ ಮಾಡಬೇಕು, ಅದಕ್ಕೆ ಬೇಗ ಪ್ರೋತ್ಸಾಹ ಕೊಡಬೇಕು. ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಿತ್ತು ಈ ಸ್ವಾತಂತ್ರ್ಯ ಸಂದರ್ಭದಲ್ಲಿ. ಅದು ದೊಡ್ಡ ಮಟ್ಟದ ಒಂದು ಕೊಡುಗೆ, ನಮ್ಮ ಗೌರವ ಕೊಡುವಂಥದ್ದು, ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೊಡುವಂಥ ಅತ್ಯಂತ ದೊಡ್ಡ ಒಂದು ಕೊಡುಗೆ. ಸೊ ಇದನ್ನು ಬಹುಶಃ ನಾವು ಈ ತೀರ್ಮಾನವನ್ನು ಮತ್ತೆ ಇವತ್ತು ಕೇಂದ್ರ ಸರ್ಕಾರ ಪುನರ್ ಪರಿಶೀಲನೆ ಮಾಡಬೇಕು. ಖಾದಿಗೆ ಮಹತ್ವವನ್ನು ಕೊಡೋದ ಕೆಲಸ ಇವತ್ತು ಆಗಬೇಕು. ಸುದ್ದಿಗೋಷ್ಠಿಯಲ್ಲಿ ಮೈಕಾಲ ತಾಲೂಕ್ ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ಮೊಹಮ್ಮದ್ ಮೋನು, ನೆದಕ್ಕ ಮಾರಾಯಿ ಈಶ್ವರ್ ಉಳ್ಳಾಲ್, ಕಲ್ಲಿಗೆ ತಾರಾನಾಥ್ ಶೆಟ್ಟಿ ಪಿನ್ನ ಸಂತೋಷ್ ಶೆಟ್ಟಿಂಗ ಪಡಿಪುಲು ಸಾಧನಾಕ್ರೆ ಮಕ್ಕಳು ಚಮ್ಮನಾಕೆಂಗ್ ಅಂಕ ಮುನ್ನಲ್ದೆ ಜೀವನ ತುಳುವರು ಕೊಸೀಕರು ಅಂಗನಿತಿಕ ಮೊತ್ತಕು ಬಬ್ಬು ಕಟ್ಟ ಹೀರಾ ಸ್ಕೂಲು 10ನೇ ಕ್ಲಾಸ್ಲು PUCಲು ಪಿನ್ನೆ ಡಿಗ್ರಿ ಕಾಲೇಜುಲು நல்ல ಮಾರ್ಕೆಟ್ ಮಕ್ಕಳು ಚಮ್ಮನಿಚಿತ ಆಧರಿಕಿರೋರು ಲೇಸ್ ನನ್ನತ್ತು ತೊಕ್ಕೋಟ್ರೆ ಮುಟ್ಟವ್ಲೆ ಬಬ್ಬು ಕಟ್ಟೆ ಹೀರಾ ಸ್ಕೂಲು 10 PUC ಪಿನ್ನೆ ಡಿಗ್ರಿ ಕಾಲೇಜುಲು ನಡ್ನೆ ಪರೀಕ್ಷೆಲು ಚಮ್ಮೆ ಮಾರ್ಕೆಟ್ ಪೆಣ್ಮಕ್ಕಳು ಚಮ್ಮನಾಕಿತ್ತು ಆಧರಿಕಿರೆ ಲೇಸ್ ನಡ್ನತ್ತು ಮಕ್ಕ ಚಮ್ಮೆ ಮಾರ್ಕೆಟ್ ಸಾಧನೆ ಹಾಕೋನ ಹಿಂಗೆ ಅದ್ರಲ್ಲಿ 95% ಕೋರ್ಸಿಸ್ ಮಕ್ಕಳೇ ಇಕ್ಕರು ಒಳ್ಳೆ 5% ಕೋರ್ಸಿಸ್ ಔತ್ತಂಗ ಪಿನ್ನ ರಾಯತಂಗಲೆ ಇಕ್ಕರು ಉಂಟು. ಕರ್ನಾಟಕ ರಾಜ್ಯത്തെ ವಿಧಾನಸೌಧದ ಪಿರಾಕ್ರೆ ಸೆಕ್ಷನ್ ಅಧಿಕಾರಿಯಾಗಿ ಅಕ್ಬರ್ ಅಲಿ ಚೊಂತು. ನೀವು ಏನಾಗಬೇಕೋ ಅನ್ನೋ ವಿಷಯದಲ್ಲಿ ನಿಮ್ಮ ಪಾತ್ರ 95% ಅಥವಾ 98%, ಐ ಡೋಂಟ್ ನೋ ನಾವು, ಅವರು ಅದನ್ನು ಬರ್ದು ತೋರಿಸ್ತಾರೆ. 95% ನಿಮ್ಮ ಪಾತ್ರ, ಉಳಿದ 5% ನಿಮ್ಮ ಎತ್ತವರು, ನಿಮ್ಮ ಪರಿಸರ, ನಿಮ್ಮ ಸರೌಂಡಿಂಗ್ಸ್ ಇವರೆಲ್ಲ ಅಂತ. ಸೊ ನಾನು ಯಾಕೆ ಅದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದೆ ಅಂತ ಹೇಳಿದರೆ, ಬಹಳಷ್ಟು ಹೆಣ್ಮಕ್ಳಿದ್ದಾರೆ, ವಿದ್ಯಾರ್ಥಿನಿಯರು, ಇವರೆಲ್ಲ ನಾಳಿನ ಉತ್ತಮ ಪ್ರಜೆಗಳು.
ಈ ದೃಷ್ಟಿಯಲ್ಲಿ ನನಗೆ ಅದೇ ಮೋಟಿವೇಶನಲ್ ಸ್ಪೀಕರ್ ಎನ್ನುವಾಗ ಈ ಜಗತ್ತು ಇವತ್ತು ಬಹಳಷ್ಟು ಮೋಟಿವೇಶನಲ್ ಸ್ಪೀಕರ್ಸ್ ನೀವೆಲ್ಲ ಕೇಳಿರ್ಬೋದು. ರಾಬಿನ್ ಶರ್ಮಾದಿಂದ ಹಿಡಿದು ಬಹಳಷ್ಟು ಮಂದಿ, ಶಿವ ಖೇರ, ಇವರೆಲ್ಲ ಮೋಟಿವೇಶನಲ್ ಸ್ಪೀಕರ್ಸ್ ಅಂತ ಪರಿಗಣಿಸಲ್ಪಡ್ತಾರೆ. ಇನ್ನೊಂದು ವಿಷಯ, ಈ ನಮ್ಮಲ್ಲಿ ಈ ಸಮಾಜ ನಿಜವಾಗಿ ಏನನ್ನು ಬಯಸ್ತದೆ? ನಾವೊಂದು ಉತ್ತಮ ಸಮಾಜವನ್ನು ಬಯಸ್ತೇವೆ. ಅಂದರೆ ಅಲ್ಲಿ ಉತ್ತಮ ನಾಗರಿಕರಿರಬೇಕು, ಅದು ಸಮಾಜ ಉತ್ತಮವಾಗಿರಬೇಕು. ಹಿರಾ ಪೆಣ್ಮಕ್ಕಳ ಸ್ಕೂಲು ಇಡೀ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯத்திலே பேரிடுத்துரு. இன்று காலத்து தக்க ವ್ಯವಸ್ಥೆ ಬದಲಾಯಂಟುಂಡು. ಏ ಸವಾಲ್ಗೂ ಗೂಗಲ್ ಜವಾಬ್ ಕಿಟ್ಟುಂಟು ಬೋಲಾರ ಎಜುಕೇಷನ್ ಟ್ರಸ್ಟ್ ಜೆಂಡಾ ಮತ್ತು ತಲೆಮುಪ್ಪಾಯಿ ಅಬ್ದುಲ್ ಹಮೀದ್ ತೆರಿಬಾಟಿದ್ದು. You can see smiles everywhere because you have reason to believe, because you have performed well and brought laurel to this institute, and the parents, the faculty and the management has every reason to be very proud of you. Today in this world, technology is advancing very, very fast, because during our time, our generation, that is, may say in the decade of the 1970s, for each one and thing we used to consult our parent, our elders, our teachers, but today it is not there. For any queries or a problem or any solution, you simply you Google it, you find the answer there. That is the difference. And there is a preconceived notion about Muslim women. Recently I had been to a TV interview. They posed me a question: why are Muslims suppressing Muslim women? ಶಾಂತಿ ಎಜುಕೇಷನ್ ಟ್ರಸ್ಟ್ ಜೆಂಡಾ ಮತ್ತು ತಲೆಮೂಪ KM ಅಶ್ರಫ್ ಮೆಲ್ತೆನರ ತಲೆಮೂಪ ಆಯ್ತಿಂತು. ಶಾಂತಿ ಎಜುಕೇಷನ್ ಟ್ರಸ್ಟ್ ತಲೆಮೂಪ AH ಮೊಹಮ್ಮದ್, ಖಜಾಂಜಿ KN ಶರೀಫ್, ಕಾರ್ಯದರ್ಶಿ UA ಕರೀಂ, ಶಾಂತಿ ಪ್ರಕಾಶಂತೆ ಟ್ರಸ್ಟಿ ಸಮೀನಾ ಅಫ್ಸಾನಾ, ಅಬ್ದುಲ್ ಅಜೀಜ್ ಹಕ್, ಸಂಚಾಲಕ ಅಬ್ದುಲ್ ರಹಮಾನ್, ಕೂಲೆ ಪಿರಾಕ್ರೆ ಪರ್ಚದಾಯ್ ಡಾಕ್ಟರ್ ಸಮೀಹಾ ಶಾದ್, CA ಉಜ್ರಾ ಕಮರುನ್ ಸಾ ಇಂಗ ಮೇಲ್ತೆನ್ನಲೆನ್ಯಾರು. ಪ್ರಿನ್ಸಿಪಾಲ್ ಫಾತಿಮಾ ರಹಮಾನ್ ಮೆಹರುನ್ ಬಿರ್ದರ್ಗ್ ಮರ್ಹಬ ಚೊಂತು, ಸುಷ್ಮಾ K ನನ್ನಿ ಚೊಂತು, ಆಯಿಷಾ ಅಫ್ರಿನ್ ಪಿನ್ನ ರಮ್ಲತ್ ಉಚ್ಚಿಲ್ ರೇಸ್ ನಡಪಾಟ್ಯಾರು. ഞങ്ങളെ ദേശത്ത് സ്വാതന്ത്ര്യം കിട്ടിയത് 75 ವರ್ಷ ಇತ್ತು. ಈ ಜಲ್ಸ್ ಇಡೀ ದೇಶത്തെ ಆಲ್ಮಾರ್ಲು ಕಂಡು ಬಂದುಂಟುಂಡು. ಇದೇ നേരത്തുക്ക് ഉച്ചിലത്തെ RN ಕಲೆಕ್ಷನ್ ಪಿನ್ನ ಮಾರ್ಕೆಟಿಂಗ್ ഇതിൽ ಬೆಲೆ ಕೊರಡಿ വെച്ചിತ್ತು ಸ್ವಾತಂತ್ರ್ಯತೆ 75ನೇ ವರ್ಷത്തെ ಜಲ್ಸ್ നടപ്പാട്ടിട്ടുള്ളാർ. ഞങ്ങളെ ദേശത്ത് സ്വാതന്ത്ര്യം കിട്ടിയത് 75 ವರ್ಷ ആയിരുന്നു. ಈ ಕೊಸಿಲ್ ಸೋಮೇಶ್ವರ ಉಚ್ಚಿಲತ್ತುಲುಲ್ಲೆ RN ಕಲೆಕ್ಷನ್ ಪಿನ್ನ ಮಾರ್ಕೆಟ್ ಇದ್ರ ತರಫುಲು ಎಲ್ಲ ಬಸ್ತಿಗೆ ಬೆಲೆ ಕೊರಡೆ ಹಾಕಿತ್ತು ಬಾನಿ ಹಾಕ್ರಂಗ ಕೊಸಿರಿ ಬಿಸ ಕೊಡ್ತಾರು. ಈ ಅಂಗಡಿಲು ಮಂಗಿಲ್ತೆ ತುನಿಮುರಿ, ಪೆನ್ನಿಂಗ ಆನಿಂಗ ಪಿನ್ನ ಮಕ್ಕಳ ತುನಿಮುರಿ, ಚೆರ್ಪು, ಬೆಲ್ಟ್, ಶೂ, ವಾಚ್, ಹೆಲ್ಮೆಟ್, ಕೋಟು, ಅಡ್ಬುಗಾರಕ್ಕೆ ಬೇನ್ಮಯ ಬಸ್ತಂಗ, ಕರೆಂಟ್ರೆ ಬಸ್ತಂಗ, ಔತುಕ್ ಬೇನ್ಮಯ ಬಸ್ತಂಗ, ಮಕ್ಕಳೇ ಕಲಿಕಿರೆ ಬಸ್ತಂಗ ಹುಡುಗಿಟ್ರು. ಅದಲ್ಲಂಟು ಪರ್ತೆ ದೇಶದ ಬಸ್ತಂಗ ಹುಡುಗಿಟ್ಟರು. ಸ್ವಾತಂತ್ರ್ಯತೆ 75ನೇ ವರ್ಷತೆ ಕೊಸಿಲು ಇದೇ ತಿಂಗಳೇ 13 ತಾರೀಕಿಗೆ 17 ತಾರೀಕು ತೋಲು ಎಲ್ಲ ಬಸ್ತುಗಳ ಬೆಲೆ 5 ಪಿಡ್ಚಿತ್ತು 5% ತೋಲು ಬೆಲೆ ಕೊರಡಿ ಹಾಕಿರಾರು. ಅದಲ್ಲಂಟು 500 ರೂಪಾಯಿ ಬಸ್ತೆ ತೆಂಗು ಕೂಪನ್ ತಂಡರು. ಅದಲು ಸುರುತೆ ಇನಾಮು 2 ಗ್ರಾಮ್ ಬಂಗಾರು, ಜಂಡನೆ ಇನಾಮು RN ಕಲೆಕ್ಷನ್ ರೇ 5000 ರೂಪಾಯಿ ವಾಚರು, 3ನೇ ಇನಾಮ ಇತ್ತು RN ಕಲೆಕ್ಷನ್ ರೇ 20000 ರೂಪಾಯಿ ವಾಚರು, 4ನೇ ಇನಾಮ ಇತ್ತು ಇಸ್ತ್ರಿ ಪೆಟ್ಟಿಗೆ, ಪಿನ್ನೆ 5ನೇ ಇನಾಮ ಇಟ್ಟು 7 ಲೀಟರ್ ಕುಕ್ಕರ್ ತನ್ನೊಂಟುಲ್ಲಾರು ಉಂಟು. ಅಂಗಡ್ರ ದನಿ UBM ಅಬ್ದುಲ್ ರಹಮಾನ್ ತೇಯಿಪಾಟಿದ್ದು. ಸೋಮೇಶ್ವರ ಉಚ್ಚಿಲ RN ಕಲೆಕ್ಷನ್ ಆ್ಯಂಡ್ ಮಾರ್ಕೆಟ್ ನಾವು 75ನೇ ಸ್ವಾತಂತ್ರ್ಯೋತ್ಸವ ಮತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಇಲ್ಲಿ ಹಲವಾರು ವಸ್ತುಗಳನ್ನು ನಾವು ಇಲ್ಲಿ ಆಫರ್ನಲ್ಲಿ ಇಟ್ಟಿರುತ್ತೇವೆ. ಗ್ರಾಹಕರು ಈ ಆಫರನ್ನು ಪಡೆದುಕೊಳ್ಳಬೇಕಾಗಿ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ 5% 50% ತನಕದ ನಾನು ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ. ಅದರ ಮೇಲೆ ನಾವು 500 ಮತ್ತು 500ಕ್ಕಿಂತಲೂ ಮಿಗಿಲಾದ ಪರ್ಚೇಸ್ ಮಾಡಿದವರಿಗೆ ನಾವೊಂದು ಕೂಪನ್ ಕೊಡ್ತಾ ಇದ್ದೇವೆ. ಅದೃಷ್ಟವನ್ನು 17ನೇ ತಾರೀಕಿದಂದು, ನಾವು 13 ತಾರೀಕಿನಂದು ಪ್ರಾರಂಭ ಮಾಡಿದ ಆ ಒಂದು ಆಫರನ್ನು 17 ತಾರೀಕು ತನಕ ನಾವು ಇಟ್ಟಿರ್ತೇವೆ. 17ರ ಸಂಜೆ 7:30ಕ್ಕೆ ನಮ್ಮ ಮಳಿಗೆಯಲ್ಲಿ
ಅದೃಷ್ಟ ಚೀಟನ್ನು ಎತ್ತಲಾಗುವುದು. ಅದೃಷ್ಟ ಚೀಟು ಬಂದವರಿಗೆ 2 ಗ್ರಾಮ್ ಚಿನ್ನದ ಕಾಯಿನ್ ಮತ್ತು ಇನ್ನಿತರ 5 ಬಹುಮಾನಗಳನ್ನು ನಾವು ಇಟ್ಟಿರುತ್ತೇವೆ. ಸಾರ್ವಜನಿಕರು ಸಹಕಾರವನ್ನು ಕೊಟ್ಟು ನಮ್ಮ ಮಳಿಗೆಯನ್ನು ಭೇಟಿ ಮಾಡಿ ತಮಗೊಂದು ಒಳ್ಳೆಯ ಒಂದು ಅವಕಾಶವನ್ನು ಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದಾನೆ. ಈ ಅಂಗಡಿ ವಿಷಯದಲ್ಲಿ ಬಿಜೆಪಿ ನೇತಾವು ಭಗವಾನ್ ದಾಸ್, ಪೊಸಕುಲ್ರೆ ತರೆಮೂಪ, ವಿದ್ಯಾಧರ್ ಶೆಟ್ಟಿ, ನಾಸೀರ್ ಉಚ್ಚಿಲ ಇಂಗ ನಲ್ಲ ಫಲಕ ಮುಂಡಿಯಾರು. ಮಾತಾ ಗ್ರಾಹಕರಿಗಳ RN ಕಲೆಕ್ಷನ್ ಮೆಕ್ಲೇರ್ದು ಮಾತಾ ಗ್ರಾಹಕರಿಗೆ ಸ್ವಾಗತ ಬಯಸೊಂದುಲ್ಲ. RN ಕಲೆಕ್ಷನ್ ಉಚ್ಚಿಲ ಹೈವೇದ ಬೆರಿಟು ಪುಣಂಚಿನ ಮಲ್ಲ ಮಲಿಗೆ ನಿಕ್ಲೆಗಾದ ಕಾತೊಂದುಂಡು ಮಲ್ಲ ಆಫರ್ ಉಂಡು. ಬಲೆ ನಿಕ್ಲೆ ಇಲ್ಲದಕ್ಲಿಗೆ ಹಿರಿಯಕ್ಕಲೇರ್ದು ಕಿರಿಯಕ್ಕಲ್ ಮುಟ್ಟ ಬೋಡಾಪುಣಂಚಿನ ಸೊತ್ತುಲೇನು ಪಡೆವನ್ಲೆ ಅದ್ಭುತವಾದ ಒಂಜಿ ಆಫರ್ ಉಂಡು. ಬತ್ತದು ಪರ್ಚೇಸ್ ಮಲ್ಪಲೆ 75ನೇ ವರ್ಷದ ಸ್ವಾತಂತ್ರ್ಯ ಉತ್ಸವದ ಸಲುವಾದ ಬೊಕ್ಕ ಶ್ರೀಕೃಷ್ಣ ಜನ್ಮಾಷ್ಟಮಿದ ಸಲುವಾದ ಈ ಒಂಜಿ ಬಂಪರ್ ಧಮಾಕ ಬತ್ತದು ಪರ್ಚೇಸ್ ಮಲ್ಪಲೆ ನಿಕ್ಲೆಗೆ ಅದ್ಭುತವಾಯಿನಂಚಿನ ಕೊಡುಗೆನು ಕೊರೊಂದುಲ್ಲೇರು RN ಕಲೆಕ್ಷನ್ ಆಯ್ತಾ. ಒಟ್ಟೊಟ್ಟಿಗೆ ಯಾರು ಇತ್ತೆ ನಮ್ಮ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಲುವಾದ ಬೊಕ್ಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಪರ್ಬದ ಸಲುವಾದ ಗ್ರಾಹಕ ಬಂಧುಗಳಿಗೆ ಬಡದೊಂಜಿ ವಿಶೇಷ ಕೊಡುಗೆಯನ್ನು ಕೊಡ್ತೇವೆ. 5% 50% ಮುಟ್ಟದಂಚಿನ ರಿಯಾಯಿತಿದ ಕೊಡುಗೆಲು ಮೂಲು ನಿಕ್ಲಿಗೆ ತಿಕ್ಕೆರೆ ಉಂಡು. ಕೇವಲ ಖಾಲಿ ಕೊಡುಗೆ ಮಾತ್ರ ಆಯ್ತು. ಈ ಕೊಡುಗೆ ದೊಟ್ಟೊಟ್ಟಿಗೆ 500 ರೂಪಾಯಿದು ಹೆಚ್ಚ ಬೇರೆ ಮಂದಿನಕ್ಲಿಗೆ ಒಂಜಿ ಕೂಪನ್ ಕೊರ್ಪೇರು. ಈ ಕೂಪನ್ ಗೆಂದಿನಕ್ಲಿಗೆ 17 ತಾರೀಕಿಗೆ ನೇತ ಈ ಕೂಪನ್ದ ಡ್ರಾ ನಡಪೆರಂಡು. 13 ತಾರೀಕಿದ ಬೊಕ್ಕ ಈ ಕೊಡುಗೆಲು ಪೂರ ಶುರುವಾಯರುಂಡು. 17 ತಾರೀಕಿಗೆ ನಡಪನ ಡ್ರಾಡ್ ಕೂಪನ್ ಗೆಂದಿನಕ್ಲೆಗ್ 2 ಗ್ರಾಮ್ ಬಂಗಾರದ ಪದಕ, 5,000 ರೂಪಾಯಿದ ಕ್ಯಾಶ್ ವೋಚರ್ ಅಂಚನೆ ಬೇತೆ ಬೇತೆ ರೀತಿಯ ಪ್ರೈಝುಲ್ಲ. ನಿಕ್ಲೆಗೆ 2,500 ರೂಪಾಯಿದ ಕ್ಯಾಶ್ ವೋಚರ್, ಇಸ್ತ್ರಿ ಪೆಟ್ಟಿಗೆ ಬೊಕ್ಕ 7 ಲೀಟರ್ದ ಪ್ರೆಷರ್ ಕುಕ್ಕರ್ ಇಂಚ ಮಾತ ರೀತಿಯ ಪ್ರೈಝುಲ್ಲ. ಇಂದು 2 ರೀತಿಯ ನಿಕ್ಲೆಗೆ ಅವಕಾಶಗಳು. ಒಂಜಿ ಮೇಟ್ ನಿಕ್ಲೆಗೆ 50% ರಿಯಾಯಿತಿದ ಕೊಡುಗೆಲು ಪರ್ಬೊಗು ಬೋಡಾಯಿನ ಸಂಭ್ರಮದ ಕೊಡುಗೆ ಆಯ್ತಾ. ಒಟ್ಟೊಟ್ಟಿಗೆ ಕೂಪನ್ದ ಆ ಪ್ರಯೋಜನ ಕೂಪನ್ ನಿಕ್ಲು ಒಂಜಿ ವೇಳೆ ಅದೃಷ್ಟವಂತರಾಯರ ನಿಕ್ಲೆಗೆ 2 ಗ್ರಾಮ್ ಬಂಗಾರದ ಆ ಒಂಜಿ ನಾಣ್ಯ ತಿಕ್ಕೆರುಂಡು. ಅಷ್ಟೇ ಚೀಟಿಯನ್ನು ಪಡೆದುಕೊಳ್ಳುವ ಒಂದು ಅವಕಾಶವಿದೆ. ಇದರಲ್ಲಿ ಪ್ರಪ್ರಥಮ ಬಹುಮಾನವಾಗಿ 2 ಗ್ರಾಮ್ ಚಿನ್ನದ ನಾಣ್ಯವಿದೆ. 2ನೇ ಬಹುಮಾನವಾಗಿ 5,000 ರೂಪಾಯಿ ಬೆಲೆಯ RN ಕ್ಯಾಶ್ ವೌಚರ್ ಲಭ್ಯವಿದೆ ನಿಮಗೆ. ಹಾಗೆ 3ನೇ ಬಹುಮಾನವಾಗಿ 2,500 ರೂಪಾಯಿಯ ಕ್ಯಾಶ್ ವೌಚರ್, 4ನೇ ಬಹುಮಾನವಾಗಿ ಇಸ್ತ್ರಿ ಪೆಟ್ಟಿಗೆ, 5ನೇ ಬಹುಮಾನವಾಗಿ 7.5 ಲೀಟರ್ ಪ್ರೆಷರ್ ಕುಕ್ಕರ್ ನಿಮಗೆ ಲಭ್ಯವಿದೆ. ಎಲ್ಲ ಗ್ರಾಹಕರು ಈ ಒಂದು ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಪ್ರಯುಕ್ತವಾಗಿ ನಡೆಯುವಂಥ ಶಾಪಿಂಗ್ ಧಮಾಕಾದ ಪ್ರಯೋಜನವನ್ನು ಪಡೆದುಕೊಳ್ಳಿ. ಹಾಗೆ ನಿಮ್ಮ ಶಾಪಿಂಗ್ನ ಅತ್ಯಂತ ಒಂದು ಅದ್ವಿತೀಯ ಅನುಭವವನ್ನು ನೀವು RN ಕಲೆಕ್ಷನ್ ಮತ್ತು ಮಾರ್ಕೆಟ್ ಮೂಲಕ ಪಡೆದುಕೊಳ್ಳಬಹುದು ಅಂತೇಳಿ ಈ ಮೂಲಕ ಹೇಳಿಕೆ ಬಯಸುತ್ತೇನೆ. ಆತ್ಮಶಕ್ತಿ ವಿವಿಧೋದ್ದೇಶ ಸೇವಾ ಸಹಕಾರಿ ಸಂಘ தொடங்கிட்டு 10 ವರ್ಷ ಆಯಿತು. ಈ 10ನೇ ವರ್ಷದ ಕೊಸಿಲು ಪಂಜಮೊಗರ್ಲು ಪೈಸೆಲ್ಲಾಂಟ್ ಮರಂದು ಕೊಡ್ಕೊರೆ ஒரு ಲೇಸ್ ನನ್ನತ್ತು ಖಾಲಿ ಪೈಸಾ ಹಾಕ್ರೆ ಆಲ್ಚನ ಮಾತ್ರ ಬೇಕಂಟು ಎನ್ನುವರ್ತಾಗ ಲಾಭವನ್ನು ಚೊಲ್ಲುರೆ ನೆಲೆಲು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಸಾಮಾಜಿಕ ಉಯರ್ಚತೆ ಬೇನ್ಮಾಯಿತು ನಲ್ಲ ಸೊರಪನಿ ಎತ್ತೊಂಡುಂಟು. ಮೂಡಬಿದಿರೆ ಕ್ಷೇತ್ರದ ಶಾಸಕ ಉಮ್ಯಾನಾಥ ಕೋಟ್ಯಾನ್ ಕುಸ್ತಿಪಟ್ಟಿತ್ತು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘತೆ 10ನೇ ವರ್ಷತೆ ಜಲ್ಸುಗೊಂಡು ಪಂಜಮಗೊರು ಶ್ರೀಕೃಷ್ಣ ಭಜನಾ ಮಂದಿರತೆ ಜಾಲು ನಡ್ನೆ ವೈದ್ಯಕೀಯ ಪಿನ್ನೆ ಕಣ್ಣು ಪರೀಕ್ಷೆ ಶಿಬಿರಕ್ಕೆ ತೊಡಕ ಕೊಡ್ತದೆ ಆಯಲ್ ಮುಂಡಿತ್ತು. ಇವತ್ತು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘ ಕೇವಲ ಹಣಕಾಸು ವ್ಯವಹಾರದಲ್ಲಿ ಮಾತ್ರ ತಾವು ತೊಡಗಿಕೊಳ್ಳುವುದಲ್ಲ, ಜನರ ಬಗ್ಗೆ ನಮ್ಮ ಬಗ್ಗೆ ನಮ್ಮ ಸಂಸ್ಥೆಯನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೋಗ್ಲಿಕ್ಕೆ ಸಹಕಾರ ಮಾಡಿದಂಥ ಜನ ಯಾರಿದ್ದಾರೆ ಆ ಜನರ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ನಾವು ಸಹ ಅವರ ಬಗ್ಗೆ ವಿಶೇಷವಾದ ಗಮನ ಹರಿಸಬೇಕು ಅಂತ ಹೇಳಿಕೊಂಡು ಇಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗಿ ಇದು ಬಹಳ ಒಳ್ಳೆಯ ಕೆಲಸ. ನೀವು ಮುಂದೆಯೂ ನಿಮಗೆ ಇಂಥ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಯೋಗವನ್ನು ಶ್ರೀಕೃಷ್ಣ ಪರಮಾತ್ಮ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಅನುಗ್ರಹಿಸಲಿ. ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಹೋಗಿ. ಇವತ್ತು ಮನುಷ್ಯನಿಗೆ ಎಷ್ಟೇ ದುಡ್ಡು ಇರಲಿ, ಎಷ್ಟೇ ಶ್ರೀಮಂತಿಕೆ ಇರಲಿ, ಎಷ್ಟೇ ಒಂದು ಅನುಕೂಲ ಇರಲಿ, ಆರೋಗ್ಯದಂತಹ ಒಂದು ಅನುಕೂಲ ಅಥವಾ ಶ್ರೀಮಂತಿಕೆ ಮನುಷ್ಯನ ಜೀವನದಲ್ಲಿ ಮತ್ತೊಂದಿಲ್ಲ. ಆರೋಗ್ಯ ನಮಗೆ ಬೇಕು. ಎಷ್ಟು ದುಡ್ಡಿದ್ರೂ ಆರೋಗ್ಯ ಹಾಳಾದರೆ, ಮನಸ್ಸಿನ ನೆಮ್ಮದಿ ಹಾಳಾದರೆ ಮನುಷ್ಯನಿಗೆ ಆಗ ಹತ್ತಿರ ಬರೋದು ದುಡ್ಡಲ್ಲ. ಮನುಷ್ಯನಿಗೆ ಬೇಕಾದದ್ದು ಆರೋಗ್ಯ ಮತ್ತು ಮನಃಶಾಂತಿ. ಆ ಮನಃಶಾಂತಿ ಮತ್ತು ಆರೋಗ್ಯವನ್ನು ಕೊಡುವುದು ಯಾವುದು ಅಂತ ಕೇಳಿದರೆ ನೆಮ್ಮದಿ. ಈ 3 ವಿಷಯಗಳಿಗೆ ವಿಶೇಷವಾದಂತಹ
ಒಂದು ಒತ್ತನ್ನು ಕೊಡುವುದರ ಮುಖಾಂತರ ಈ ಒಂದು ಸಂಸ್ಥೆ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬೇರೆ ಬೇರೆ ಜನರ ಸಹಯೋಗದೊಂದಿಗೆ ಇವತ್ತು ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ಒಂದು ಮುಖ್ಯವಾಗಿ ಮನುಷ್ಯನ ಅಂಗಗಳಲ್ಲಿ ಎಲ್ಲ ಅಂಗಗಳು ಅತಿ ಮುಖ್ಯ, ಆದರೆ ಕಣ್ಣು ಮನುಷ್ಯನಿಗೆ ಲೋಕಜ್ಞಾನವನ್ನು, ಲೋಕವನ್ನು, ಪರಿಸರವನ್ನು ನೋಡುವಂಥ ದೃಷ್ಟಿಯನ್ನು ಕೊಡ್ತದೆ. ಆತ್ಮಶಕ್ತಿ ಸಹಕಾರಿ ಸಂಘತೆ ತಲೆಮೂಪ ಚಿತ್ತರಂಜನ್ ಬೋಲಿಯರ್ ಲೇಸ್ರೆ ತಲೆಮೂಪ ಆಯ್ತಿಂತು. ಮಾತಾ ಅಮೃತಾನಂದಮಣಿ ಮಠತೆ ಡಾಕ್ಟರ್ ಬದ್ರಿನಾಥ್ ಪಿನ್ನೆ ಡಾಕ್ಟರ್ ದೇವದಾಸ್ ತಡಿಕ್ ಸೀಕಿಲ್ಲಾತೆ ಬಲ ಎಂದಾಕೊನು ಚೊಲ್ಲೂರಿ ವಿಷಯത്തിൽ ಮುಂಡಿಯಾರು. ಸಹಕಾರಿ ಸಂಘತೆ ಜನ್ನಾಮತೆ ಅಧಿಕಾರಿ ಪ್ರವೀಣ್ ನಾಯಕ್, ಮಾತಾ ಅಮೃತಾನಂದಮಯಿ ಮಠತೆ ಡಾಕ್ಟರ್ ಸುನೀತಾ ಸೊರಕೆ, ಕಾವೂರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘತೆ ತಲೆಮೂಪ ಚಂದ್ರಶೇಖರ, ರಾಜ್ಯ ಸಹಕಾರಿ ಸಂಘತೆ ಅಧಿಕಾರಿ ಗುರುಪ್ರಸಾದ್ ಬಂಗೇರ, ಶ್ರೀಕೃಷ್ಣ ಭಜನಾ ಮಂದಿರ್ತೆ ತಲೆಮೂಪ ವಾಮನ ಪೂಜಾರಿ, ಕಾವೂರು ಶಾರದೋತ್ಸವ ಸೇವಾ ಸಮಿತಿ ತಲೆಮೂಪ ಉಮೇಶ್ ಪೂಜಾರಿ, ಆತ್ಮಶಕ್ತಿ ವಿವಿಧೋದ್ದೇಶ ಸೇವಾ ಸಹಕಾರಿ ಸಂಘತೆ ನಿರ್ದೇಶಕರಾಯಿ ಚಂದ್ರಹಾಸ ಮರೋಳಿ ಮೇಲ್ತನಲಿದ್ದಾರೆ. ಸಂಘತೆ ಜನ್ನಾಮತೆ ತಲೆಮೂಪ ನೇಮಿರಾಜ್ ಪೀನ್ ನರ್ನಿಜೊಂತು ನಿತಿನ್ ಕಾಡಬೆಟ್ಟು ಲೇಸ್ ನರಪಾಟಿತ್ತು. ಈ ವಾರ್ತೆ ಬ್ಯಾರಿ ವಾರ್ತೆ ಹುಡುಗ ಅಕೇರಿ ಆಯ್ತು ಬಂಡೆ ವಾರ್ತೆ ಇದೇ ನಾಟ್ ನಿಂಗಳ ಮುನ್ನಲ್ ಬಂಡ ಅತ್ತ ನೋಡ್ಕೊಂಡಿಕ್ಕರು ನಂಗಲಿ ನಿಂಗಲಿ ಪಿರ್ಸತೆ ಚಾನಲ್ ಪೊಸಕುರಲ್.